ವಿಜಯ ಸೋಲಾರ್ ಕರಾವಳಿಯ ಏಕೈಕ ಸೋಲಾರ್ ಉಪಕರಣಗಳ ಉತ್ಪಾದನಾ ಸಂಸ್ಥೆ. ISI ISO ಮಾನ್ಯತೆ ಪಡೆದ ವಿಜಯ ಸೋಲಾರ್ ರಾಜ್ಯಾದ್ಯಂತ ವಿತರಕರನ್ನು ಹೊಂದಿದೆ. ಗೋಬರ್ ಗ್ಯಾಸ್ ಉತ್ಪಾದನೆಗೆ ಮನೆ ಮಾತಾದ ವಿಜಯ ಇಂಡಸ್ಟ್ರೀಸ್ನಲ್ಲಿ ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಗೃಹದೀಪ, ಸೋಲಾರ್ ಕುಕ್ಕರ್, 7 ವರ್ಷಗಳ ಗ್ಯಾರಂಟಿಯೊಂದಿಗೆ ಉತ್ಕೃಷ್ಟ ಗುಣಮಟ್ಟದ ಸೋಲಾರ್ ಉಪಕರಣಗಳು ಲಭ್ಯ. ವಿದ್ಯುತ್ ಬಿಲ್ನಲ್ಲಿ ಪ್ರತಿ ಯೂನಿಟ್ಗೆ 35 ಪೈಸೆಗಳ ರಿಯಾಯಿತಿ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ 5% ಬಡ್ಡಿ ದರದಲ್ಲಿ ಸೋಲಾರ್ ಉತ್ಪನ್ನಗಳಿಗೆ ಸಾಲ ಸೌಲಭ್ಯ. ನಿಮ್ಮ ಮನ ಬೆಳಗಿಸಲು ವಿಜಯ ಸೋಲಾರ್ ಹಿಂದೆ ಸಂಪರ್ಕಿಸಿ. ವಿಜಯ ಇಂಡಸ್ಟ್ರೀಸ್ ಅಂಡ್ ವಿಜಯ ಸೋಲಾರ್ ಸಿಸ್ಟಮ್ಸ್, NH17 ಕಟ್ಪಾಡಿ. ಫೋನ್ 255727, ಸೆಲ್ 9448377327. ಪ್ರಿಯಾ ವಿಡಿಯೋ, ಇಲ್ಲಿ ನಿಮ್ಮ ನೆನಪುಗಳು ನಿತ್ಯ ನೂತನ. ಕಾಲ ಉರುಳಿ ಹೋದರು, ಮೇಳ ಮುರಿದು ಹೋದರು. ಕಾಲ ಉರುಳಿ ಹೋದರು, ಮೇಳ ಮುರಿದು ಹೋದರು. ನೇಮ ನಿಷ್ಠೆ ತುಂಬಿದೆ, ಸಂಪ್ರದಾಯವು ಅಡಗಿದೆ, ಸಂಪ್ರದಾಯವು ಅಡಗಿದೆ. ಹಚ್ಚ ಹಸುರ ಬನಸಿರಿಯಲ್ಲಿ ಭತ್ತ ತೆನೆಯ ಐಸಿರಿಯಲ್ಲಿ, ಹಚ್ಚ ಹಸುರ ಬನಸಿರಿಯಲ್ಲಿ ಭತ್ತ ತೆನೆಯ ಐಸಿರಿಯಲ್ಲಿ, ಶತಮಾನದಿ ತುಂಬಿದ ಮನೆಯಲ್ಲಿ ಬೆಳಕು ಆರದಿರಲಿ, ಬೆಳಕು ಆರದಿರಲಿ, ಬೆಳಕು ಆರದಿರಲಿ, ಬೆಳಕು ಆರದಿರಲಿ, ಬೆಳಕು ಆರದಿರಲಿ. ಹೇ ತುಂಬಲಿ ತುಳುಕಲಿ ಸೌಭಾಗ್ಯಾತಿರಿ, ನವಯುಗದಲ್ಲೂ ಮೆರೆದಿದೆ ಇತಿಹಾಸದ ಗರಿ. ನಸುಕಿನಲಿ ಮುಸುಕಿನಲಿ ಕಂಗೊಳಿಸುವುದು ಹಳ್ಳಿ ಮನೆ, 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 ಹಳ್ಳಿ ಮನೆ.
ತಾಯೇ ಶುಭ ಆಗ್ತೈತೆ, ತಾಯೇ ಶುಭ ಆಗ್ತೈತೆ. ಮುತ್ತೈದೆ ಹೆಂಗ್ ಬಾಳೆ ಪಡಿ ಅಕ್ಕಿ ಕೊಡೋ ತಾಯೇ, ನಾ ಬಂದಿವು ನೀನಿ ಪಡಿ ಅಕ್ಕಿ ಹಾಕೋ ತಾಯೇ. ಶುಭ ಆಗ್ತೈತೆ, ಮಂಗಳ ಕಾರ್ಯ ಆಗ್ತೈತೆ ತಾಯೇ, ಶುಭ ಆಗ್ತೈತೆ, ಸಂತಸ ಆಗ್ತೈತೆ ತಾಯೇ. ಬೆಳ್ದಿಂಗ್ಳ ತಾಯಿ ಮೇಲೆ ಹಾಕುಂಟು ತಾಯೇ, ಕುಡಿಮ್ಯಾಗೆ ಈಶ್ವರ ಒಳ್ಳೆ ಮಾಡ್ತಾನೆ ತಾಯೇ. ಕುಟುಂಬ ದೇವರು ನಿನಗೆ ಒಳ್ಳೆ ಮಾಡ್ತಾನೆ ತಾಯೇ. ಈಶ್ವರ ಪಾರ್ವತಿ ಬೆಳ್ಳಿ ಪರ್ವತದ ಮ್ಯಾಗೆ ಶುಭ ಆಗ್ತೈತೆ ತಾಯೇ, ಶುಭ ಆಗ್ತೈತೆ. ಹಳ್ಳಿ ದೇವರು ಹಳ್ಳಿ ಮನೆ ಶುಭ ಆಗ್ತೈತೆ ತಾಯೇ, ಹಳ್ಳಿ ಮನೆ ಹಳ್ಳಿ ದೇವರು ನಿಂಗೆ ಶುಭ ಮಾಡ್ತೈತೆ. ಬಾ ತಾಯೇ ಮುತ್ತೈದೆ ಹೆಂಗ್ಸೆ ಬಾ, ಬಾ ತಾಯೇ ಮುತ್ತೈದೆ ಹಳ್ಳಿ ಹೆಂಗ್ಸೆ ಬಾ. ಹಳ್ಳಿ ಮನೆ ಉದ್ದರೈತೆ, ವಾಸ್ತು ದೇವ ಐತೆ, ಸಿದ್ಧಲಿಂಗ ದೇವ್ ನಿಂಗೆ ಒಳ್ಳೆ ಮಾಡ್ತೈತೆ ತಾಯೇ. ಹೆಂಡ್ರು ಮಕ್ಕಳು ನೀ ಸುಖದಿಂದಿರು ತಾಯೇ, ಶುಭ ಆಗ್ತೈತೆ ತಾಯೇ, ಶುಭ ಆಗ್ತೈತೆ. ಶುಭ ಕಾಲ ಬಂದೈತೆ ತಾಯೇ, ಸಿದ್ಧಲಿಂಗ ದೇವ್ರು ನಿಂಗೆ ಒಳ್ಳೆ ಮಾಡ್ತೈತೆ. ಹಳ್ಳಿ ಮನೆ ಉದ್ಧಾರ ಆಗೈತೈತೆ ತಾಯೇ, ಶುಭ ಕಾಲ ಬಂದೈತೆ, ಶುಭ ಕಾಲ ಬಂದೈತೆ, ಬಂದಾಯ್ತು ತಾಯೇ. ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಎಂಥ ಮಾರಾಯ ನೀನು. ಹಲೋ, ಕೇಳೋದಿಲ್ಲ? ಹಾ ನೋಡು, ನನ್ನ ಮಾತು ಒಂದೇ, ನನ್ನ ನಿರ್ಧಾರ ಒಂದೇ. ನಾನು ಹೇಳಿದ್ಮೇಲೆ ಮುಗೀತು, ಆಯ್ತಾ? ಹಾ ಹೌದು. ಇನ್ನೆಂಥ ಮಾರ ನಿಂದು ಪುರಾಣ? ನೋಡು, ನಮ್ಮ ಪೂರ್ವಿಕರ ಮನೆಯನ್ನು ಕಾಪಾಡೋದು ನನ್ನ ಜವಾಬ್ದಾರಿ, ನನ್ನ ಧರ್ಮ, ಗೊತ್ತಾಯ್ತಾ? ನೀನು ಈ ಥರ ಎಲ್ಲ ಮಾತಾಡಿದ್ರೆ ನಮ್ಮ ಮರ್ಯಾದೆ ಏನಾಗಬೇಕು? ನೋಡು, ಇಲ್ಲ 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 ಇಲ್ಲ, ನೀನು ಆ ಥರ ಎಲ್ಲ ಕೆಟ್ಟ ಧೈರ್ಯ ಮಾಡಬೇಡ, ಗೊತ್ತಾಯ್ತಾ? ಬೇಡ ಹೇಳಿದ್ನಲ್ಲ, ಅದೆಲ್ಲ ಫೋನಲ್ಲಿ ಬೇಡ. ನೀನು ಬಾ, ನಾವು ಇಲ್ಲೇ ಕುತ್ಕೊಂಡು ಚಾವಡಿಲಿ ಕುತ್ಕೊಂಡು ಮಾತಾಡುವ. ಹೌದು, ಹಳ್ಳಿ ಮನೆಯಲ್ಲಿ. ಹಾ ಆಯ್ತು. ಯಾರು ಫೋನ್ ಮಾಡಿದ್ರು? ಇನ್ಯಾರು, ಇದಾನಲ್ಲ ನಿನ್ನ ಮಗ ಪೂರ್ಣಚಂದ್ರ. ಹಾ, ಪೂರ್ಣನಾ? ಏನಂತೆ? ಮದುವೆ ಆಗ್ತಾನಂತೆ. ಹಾ, ಏನು ಹೇಳ್ತಿದ್ದೀರಾ ನೀವು? ಮದುವೆನಾ? ಹುಡುಗಿ ನೋಡಿದಾನ ರೀ? ಪಟ್ಟಣದಲ್ಲಿರೋ ಹುಡುಗಿನ ಕಟ್ಕೋತಾನ? ಬೆಂಗಳೂರಿನಲ್ಲಿ ಯಾವುದೋ ವಯ್ಯಾರಿ ಗಂಟು ಬಿದ್ದಿರ್ಬೇಕು, ಅದಕ್ಕೆ ಅವಸರ ಮಾಡ್ತಿದ್ದಾರೆ. ಅವಸರ ಏನು ಬಂತು? ನನ್ನ ಪೂರ್ಣನಿಗೆ ಮದುವೆ ವಯಸ್ಸಾಗಿಲ್ವಾ? ಆದರೂ ಹಳ್ಳಿ ಹುಡುಗಿನ ಕಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅದನ್ನೇ ಹೇಳ್ತಾ ಇದ್ದೆ, ಆದ್ರೆ ಕೇಳಬೇಕಲ್ಲ ನನ್ನ ಮಾತು. ಇರ್ಲಿ ಕಣ್ರಿ, ಎಷ್ಟಂದ್ರು ಪಟ್ಟಣದಲ್ಲಿ ಓದಿರೋನು. ಪಟ್ಟಣದಲ್ಲಿ ಓದಿದ ಕೂಡಲೇ ಹಳ್ಳಿ ಸಂಪ್ರದಾಯ ಕಟ್ಟುಕಟ್ಟಲೆ ಮರೆತು ಬಿಡ್ಲಿಕ್ಕಾಗ್ತದೇನು? ಯಾವುದಕ್ಕೂ ಊರಿಗೆ ಬರ್ತಾನಲ್ಲ, ಹಳ್ಳಿ ಮನೆಯನ್ನ ಮರೆಯಲ್ಲ. ಹಾ, ಮತ್ತೇನಂದ ಅವನು? ಅದೇ ಹಳೆಯ ವಿಚಾರ. ಆವತ್ತೊಂದು ದಿನ ಬಂದು ರಾದ್ಧಾಂತ ಮಾಡಿದ್ನಲ್ಲ, ಅದೇ ಹಳ್ಳಿ ಮನೆ ವಿಚಾರ. ಹಾ, ಆ ವಿಚಾರನ? ಏಟಿಯಲ್ಲಿ ಕಲೀಲಿಕ್ಕೆ ಹೋದ್ಮೇಲೆ ಹಠ ಹೆಚ್ಚಾಗಿದೆ ನಿನ್ನ ಮಗನಿಗೆ. ಮಾತೆತ್ತಿದ್ರೆ ಹಳ್ಳಿ ಮನೆ. ಹಳ್ಳಿ ಮನೆ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಹೇಳ್ರಿ. ಪೂರ್ಣ ದುಡುಕ್ತಿದ್ದಾನೆ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇ ಆದ್ರೂ ಎಲ್ಲ ನಾವು ನಂಬಿದ ದೈವದೀಕ್ಷೆ ಪ್ರಕಾರನೇ ಆಗೋದು. ನೀನು ನಿನ್ನ ಕೆಲಸ ನೋಡ್ಕೊ ಹೋಗು.
ಮುಗೀತ ಮಕ್ಳ? ನಿಧಾನಕ್ಕೆ ಹೋಗ್ರಿ. ಅಮ್ಮ ಹೂವ ಬೇಕಾ? ಹೂವ ಬೇಕಾ? ಸುಬ್ಬಿ ಎಷ್ಟು ಮೊಳಕ್ಕೆ ಎಷ್ಟು? ಮೊಳಕ್ 5 ರೂಪಾಯಿ. ಎಷ್ಟು ಮೊಳ ಕೊಡ್ಲಿ? 2 ಮೊಳ. ರೀ ಸ್ವಾಮಿ, ಸ್ವಲ್ಪ ನಿಂತ್ಕೊಳ್ರಿ. ಏನು ಹಾಗೆ ಓಡ್ತಾ ಇದ್ದೀರಾ? ತೆಗಿರಿ. ಏನ್ ತೆಗಿಲಿ? ಏನ್ ನೋಡ್ತಾ ಇದ್ದೀರಾ? ದುಡ್ಡು ತೆಗಿರಿ. ಮಾರುದ ಹೂ ತಕೊಂಡು ಹಾಗೆ ಹೋಗ್ತಾ ಇದ್ದೀರಲ್ಲ. ಹೂ ಮಾರೋ ಹುಡುಗಿರಿಗೆ ಮೋಸ ಮಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನೀನು ಹುಡುಗಿನ? ನಂಗೆ ಆತರ ಕಾಣೋದೇ ಇಲ್ಲ. ಮತ್ತೇನು ಹುಡುಗ ಅಂತ ತಿಳ್ಕೊಂಡ್ರ? ಕನ್ನಡಕ ಹಾಕೊಳ್ರಿ. ಹೌದಲ್ಲ. ಯಾವ ಮುಟ್ಟ ನಿನ್ನನ್ನು ಹುಡುಗಿ ಅಂತ ಹೇಳಿದು? ಅವನಿಗೆ ತಲೆಗಿಲ್ಲ ಕೆಟ್ಟಿದೆಯನ? ನಿನ್ನಂತ ಚೆಲ್ವಿ ಸುಂದರಿ ಹೆಂಗಸನ್ನ ಹುಡುಗಿ ಅಂತಾನ? ಹಾ, ಹೆಂಗ್ಸ? ನನ್ಗಿನ್ನು ಮದುವೆ ಆಗಿಲ್ವಾ ಚಿನ್ನ? 3 ತಿಂಗಳು. ಓ ಪರಮಾತ್ಮ. ಮದುವೆ ಆಗಿ 3 ತಿಂಗಳು ಕಳೀತಷ್ಟೇ. ನನ್ಗಿನ್ನು ಪ್ರಾಯನೇ ಇಲ್ಲ, ಬರೀ 16. ಹೌದೌದು, ಅದು ನಿನ್ನನ್ನು ನೋಡುವಾಗ್ಲೇ ಗೊತ್ತಾಗುತ್ತೆ. ಆದ್ರೆ ನಿಂಗೆ ಇಷ್ಟು ಬೇಗ ಮದುವೆ ಆಗ್ಬಾರ್ದಿತ್ತು ಸುಬ್ಬಿ. ಯಾಕ್ರಿ ಅಪಶಕನ ನೋಡಿತೀರಾ? ನಾನ್ ಮದುವೆ ಆದ್ರೆ ನಿಮ್ಗೇನ್ರಿ ನಷ್ಟ? ಹಾಗಲ್ಲ, ಇಷ್ಟೊಳ್ಳೆ ಚಿನ್ನದಂತ ಹುಡುಗನ ಬಿಟ್ಟು ಬೇರೆ ಮದುವೆ ಅದೆಯಲ್ಲ. ನೀನು ಬೇರೆ ಮದುವೆ ಆಗಿ ಕೆಟ್ಟೆ. ಮುಖ ನೋಡ್ರಿ, ಒಳ್ಳೆ ಕುಂಜರ್ ಮಂಗನಂತ ಇದ್ದೀರಿ. ಸುಂದರ. ನನ್ ಗಂಡ ಸುಬ್ಬ ಬಾಳ ಚಲೋ ಇದ್ದಾನೆ. ನನ್ನ ಬಾಳ ಪಿರುತಿ ಮಾಡ್ತಾನೆ. ಸುಬ್ಬಿ, ನಾನು ಕೂಡ ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೇನೆ. ಸುಮ್ನಿರ್ರಿ. ನೀವ್ಯಾರೋ ನಾನ್ಯಾರೋ? ನಾನು ವೆಂಕಣ್ಣ. ನಾನು ಜಮೀನ್ದಾರ್ ಮಹಾಬಲ್ ಗೌಡ್ರ ಬಲಗೈ ಬಂಟ. ನೀನ್ ಯಾರಾದ್ರೆ ನನ್ಗೇನ್ ಚಿಂತೆ ಇಲ್ಲ. ನನ್ಗೆ ನಿನ್ನ ಮೇಲೆ ಏನೋ ಮೋಹ ಹುಟ್ಟಿದೆ. ಛೀ, ದೂರ ಹೋಗ್ರಿ. ನಿನ್ಗೆ ಏನ್ ಬೇಕು ಹೇಳು, ಎಲ್ಲವನ್ನು ಕೊಟ್ಟು ಬಿಡ್ತೇನೆ. ಸರ್ವಸ್ವವನ್ನು ಬೇಕಾದ್ರೆ ತ್ಯಾಗ ಮಾಡ್ತಾನೆ. ಏನ್ ಬೇಕು ಹೇಳು. ಹೌದಾ? ಹಾಗಾದ್ರೆ ನನ್ ಗಂಡನ್ ಜೊತೆ ನಿಮ್ ಮನೆ ಬರ್ಲಾ? ಬೇಡ ಕಣೆ, ನನ್ನ ಹೆಂಡತಿ ಚಾಮುಂಡಿ ಆಗಿ ಬಿಡ್ತಾಳೆ. ನಾನ್ ಬರ್ತೀನಿ. ರೀ ಸ್ವಾಮಿ, ದುಡ್ಡು ಕೊಟ್ಟು ಹೋಗ್ರಿ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೇರ ನಿಮ್ ಮನೆಗೆ ಬರ್ತೀನಿ. ಕೊಡ್ರಿ ದುಡ್ಡಿನ. ಬೇಡ ಕಣೆ, ತಗೋ ನೀನ್ 10 ರೂಪಾಯಿ. 10 ರೂಪಾಯಿ ನೋಟಿಗಿರುವ ಬೆಲೆ ನಂಗಿಲ್ವೇ? ನಂಗೂ ಒಂದು ಮುತ್ತು ಕೊಡಬಾರ್ದಿತ್ತೆ. ಎಂತ ಶಾಮಣ್ಣ, ಇಷ್ಟೊತ್ತಿನಲ್ಲಿ ಒಬ್ಬನೇ ಬಂದೆ? ಏನ್ ಸಮಾಚಾರ? ಕೋಳಿ ಅಂಕ ಎಲ್ಲ ಮುಗೀತಾ? ಏನ್ ಹೇಳಿದನಿ, ಕೋಳಿ ಅಂಕ ಅರ್ಧದಲ್ಲಿ ನಿಂತ್ಬಿಟ್ಟಿದೆ. ಯಾಕೆ, ಏನಾಯ್ತು? ದಣಿ, ಚಿಕ್ಕ ದಣಿ ಮತ್ತು ಅವ್ರ ಕಡೆಯವರು ಬಂದು ಕೋಳಿ ಅಂಕದಲ್ಲಿ ಗಲಾಟೆ ಮಾಡಿದ್ರು. ರಕ್ತದ ಓಕ್ಳಿನ ಹರಿಸಿದ್ರು. ದಣಿ ಚೆನ್ನಾಗಿ ಕುಡ್ದ್ಬಿಟ್ಟು ಗುತ್ತಿಗೆ ಕೆಲಸದವನ ಮೇಲೆ ಕೈ ಮಾಡಿದ್ರು. ಛೇ, ಆ ರುದ್ರ ಯಾಕೆ ಹೀಗೆ ಮಾಡ್ತಾನ ನಂಗೆ ಒಂದು ಅರ್ಥ ಆಗೋದಿಲ್ಲ. ಅವನನ್ನ ನಾನು ಒಡ ಹುಟ್ಟಿ ತಮ್ಮ ಅಂತ ಹೇಳಿಕ್ಕೆ ನನಗೆ ನಾಚಿಕೆ ಆಗ್ತದೆ. ನೇಮ, ಅಂಕ, ಕಂಬಳ, ಆಯನ ಎಲ್ಲಿ ಹೋದ್ರೂ ಈ ಒಂದು ಗಲಾಟೆ ಇದ್ದೇ ಇದೆ. ದನಿ, ಗುತ್ತಿಗೆ ಅವನಿಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು. ದನಿ ಪುಡಿ ಮಾಡ್ಬಿಟ್ರು. ದನಿ ಪಾಪ, ಅವನು ಏನ್ ಮಾಡ್ದ ಅಂತ. ಇರ್ಲಿ ಶಾಮಣ್ಣ, ಅದನ್ನೆಲ್ಲ ನಾನು ಸರಿ ಮಾಡ್ತೇನೆ. ದನಿ, ಈ ವಿಷಯನ ನಾನ್ ನಿಮ್ಗೆ ಹೇಳ್ದಂತ
ಹೇಳ್ಬೇಡಿ ದನಿ, ಮತ್ತೆ ನಮ್ಗೆ ಉಳ್ಗಾಲವಿಲ್ಲ ದನಿ. ಏನ್ ಮಾಡೋದು ಶ್ಯಾಮ? ಹಳ್ಳಿ ಮನೆ ಪಾಲಾದ್ಮೇಲೆ ಅವನಿಗೆ ರೋಷ ಹೆಚ್ಚಾಗಿದೆ. ತೋಟದ ಮನೆಗೆ ಹೋದ್ಮೇಲೆ ಅವನಿಗೆ ಸೊಕ್ಕು ಬಂದಿದೆ. ನಾನ್ ಬರ್ತೀನಿ ದನಿ. ಸರಿ, దైవ పుట్టి నాడి ఓలిలేందే పన్నాగా దైవ పుట్టిన నాడి ಸಾವಿರ ಹೊತ್ತ ತೆನಕಾಯಿ ರಾಜ ಸಾವಿರ ಹೊತ್ತ ಬಡಕಾಯಿ ರಾಜ పంజి పుట్టిన నాడి ఓలిలెందే పన్నాగా ఉండే పంజి పుట్టిన నాడి గట్టాద మిత్తి మేలి రాజాల నిదాని పనివిరియే ಶಂಭು, ನನಗಿನ್ನು ಪ್ರಾಯ ಆಯ್ತು ಮಗ. ಕಾಲಿಗೆ ಗಗ್ಗರ ಕಟ್ಟಲು ಏನು ಕೂಡುವುದಿಲ್ಲ. ಈ ಸಾರಿ ಊರಿನ ಗುತ್ತಿನ ಕೋಲಗಳಿಗೆ ನೀನೇ ಬಣ್ಣ ಹಚ್ಚಬೇಕು ಮಗ. ಅಪ್ಪ, ಏನು ಹೇಳ್ತಿದ್ದೀರ ನೀವು? ನಾನು ಕೋಲ ಕಟ್ಟಬೇಕಾ? ಅಪ್ಪ, ನಾನು ಇಷ್ಟು ವರ್ಷಗಳಿಂದ ನಿಮ್ಮ ಜೊತೆ ನೇಮಗಳಿಗೆ ಊರು ಊರು ತಿರುಗುತ್ತಾ ಬಂದಿದ್ದೇನೆ. ಯಾವಾಗ ಈ ದೈವದ ಅಣಿ ಏರಿಸಿ ಗಗ್ಗರ ಕಟ್ಟಿ ಕುಣಿಯುವುದಂತ ಕಾಯ್ತಾ ಇದ್ದೆ. ಈ ಕಾಲಾವಧಿಯಲ್ಲಿ ಆದರೂ ನಿನ್ನ ಅಪ್ಪಣೆ ಸಿಕ್ತಲ್ಲಪ್ಪ, ನನ್ನ ಪುಣ್ಯ. ಮಗ, ಕೋಲ ಕಟ್ಟುವುದು ನಮ್ಮ ಹಿರಿಯರಿಂದ ಬಂದಿರುವ ಬಳುವಳಿ. ಇದು ನನ್ನ ಕಾಲದಲ್ಲಿ ಅಳಿತೆ ಅಂತ ತುಂಬ ಚಿಂತೆ ಇತ್ತು. ನೋಡು, ಆ ಚೀಂಕ್ರಣ್ಣನ ಮಗ ಕಲಿಯುಕ್ಕೆ ಅಂತ ಬೊಂಬಾಯಿಗೆ ಹೋಗಿದ್ದಾನೆ. ಚೀಂಕ್ರ ಸತ್ತ ಮೇಲೆ ಕೋಲ ಕಟ್ಟುವವರಿಲ್ಲ ನೋಡು. ಆದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಮಗ. ಶಂಭು, ಆ ಹಗ್ಗ ಸ್ವಲ್ಪ ಬಿಗಿಯಾಗಿ ಕಟ್ಟು, ಇಲ್ಲಾಂದ್ರೆ ಕುಣಿಯುವಾಗ ಜಾರಿ ಹೋಗುತ್ತೆ. ಆಯ್ತಪ್ಪ. ಅಂದಾಗೆ ನೇಮದ ಮೊದಲ ವಿಲ್ಯ ಎಲ್ಲಿಂದ ಬರುವುದು? ಪ್ರತಿ ವರ್ಷದಂತೆ ಹಳ್ಳಿ ಮನೆಯಿಂದಲೇ ಬರುತ್ತೆ. ಗುತ್ತು ಮನೆತನದ ನೇಮ ಮುಗಿದ ಬಳಿಕ ಬೇರೆ ಊರಿನ ದೈವಸ್ಥಾನಗಳ ನೇಮ ನಡೆಯುತ್ತೆ. ಹಾಗಾದ್ರೆ ನಾನು ಕುಣಿಯುವ ಮೊದಲ ಕೋಲ ಹಳ್ಳಿ ಮನೆ ಚಪ್ರದಲ್ಲಿ ಅಲ್ವಾ ಅಪ್ಪ? ಅಡ್ಡ ಬಿದ್ದೆ ದನಿಯವ್ರೆ. ಏನ್ ಚೋಮ, ಹೇಗಿದ್ದಿ? ಏನಂತೆ ನಿನ್ನ ಮಗನಿಗೆ? ಎಲ್ಲ ದೈವದ ಬಲ, ದನಿಯವರ ಆಶೀರ್ವಾದ. ನಿನಗೆ ದೈವದ ಬಲ ಇದೆ ಚೋಮ. ದೇವ್ರೆ, ಹಾಗೆ ಹೇಳ್ಬೇಡಿ. ಚೋಮ, ನನಗೆ ದನಿಯ ದೇವರು. ನನ್ನ ದೇವರು ನಿನ್ನಂತ ಬಡವನ ಮನೆ ಬಾಗಿಲಿಗೆ ಬಂದ ವಿಚಾರ ಗೊತ್ತಿದೆ ನಿನಗೆ? ಗೊತ್ತಿಲ್ಲದೇನು ದನಿಯವರೇ? ಕಾಲಾವಧಿ ನೇಮ ಮೊದಲು ಹಳ್ಳಿ ಮನೆಯಲ್ಲೇ ಆಗ್ಬೇಕಲ್ಲ. ಹಿರಿಯರ ಸಂಪ್ರದಾಯದಂತೆ ನಾವು ನಂಬಿದ ದೈವ ದೇವರುಗಳನ್ನು ಸಂತೃಪ್ತಿಪಡಿಸುವುದು ನಮ್ಮ ಧರ್ಮ. ನನ್ನ ಕಾಲದಲ್ಲಿ ಇದೆಲ್ಲ ಸುಸೂತ್ರವಾಗಿ ನಡಿಬೇಕೆಂಬುದೇ ನನ್ನ ಆಸೆ. ಆ ಆಸೆ ಪೂರೈಸಲು ನಮ್ಮ ದನಿ ದೊಡ್ಡ ಮನಸ್ಸು ಮಾಡಿ ನಿನ್ನ ಬಳಿ ಬಂದಿದ್ದಾರೆ. ಹಿರಿಯರ ಕಾಲದಿಂದ ಬಂದ ಕಟ್ಟುಕಟ್ಟಲೆ ಹಳ್ಳಿ ಮನೆಯ ಹೇಳಿಕೆ ನಿರಾಕರಿಸುವುದುಂಟೆ? ಅದು ಅಸಾಧ್ಯದ ಮಾತು. ಹಳ್ಳಿ ಮನೆ ಕೋಲ ಅಂದ್ರೆ ಸುತ್ತ 10 ಹಳ್ಳಿಗೆ ಹೆಸರುವಾಸಿ. ಅದರಲ್ಲೂ ಚೋಮನ ನಲಿಕೆ ಅಂದ್ರೆ ಎಲ್ಲರಿಗೂ ಇಷ್ಟ. ಬರುವ ಮಾಯಿ ತಿಂಗಳಲ್ಲಿ ನಡೆಯುವ ಹಳ್ಳಿ ಮನೆ ದೈವದ ಕಾಲಾವಧಿ ನೇಮಕ್ಕೆ ನಿನ್ನನ್ನೇ ಗಗ್ಗರ ಕಟ್ಟಲಿಕ್ಕೆ ವೀಳ್ಯ ಕೊಡಲು ಬಂದಿದ್ದೇನೆ. ವೆಂಕ, ವೀಳ್ಯ ಕೊಡು. ದನಿ, ಈ ಸಾರಿ ಹಳ್ಳಿ ಮನೆ ನೇಮ ನಡೆಸಲು ನನ್ನ ಮಗ ಶಂಭುನಿಗೆ ವೀಳ್ಯ ಕೊಡಿ. ಚೋಮ, ಏನ್ ಹೇಳ್ತಿದ್ಯಾ? ಶಂಭು ಕೋಲ ಕುಣಿಯುವುದ? ದನಿ, ನನಗಿನ್ನು ಪ್ರಾಯ ಆಯ್ತು. ನನ್ನ ಕಾಲ ಕಳೆದು ಹೋಯ್ತು. ಕಳೆದ ವರ್ಷ ನಡೆದ ಬಾಕ್ಯಾರ್ ಕೋಲದಲ್ಲಿ ತಲೆ ತಿರುಗಿ ಬಿದ್ದು ಬಿಟ್ಟೆ. ಅವತ್ತೇ ನಾನು ನಿರ್ಧಾರ ಮಾಡಿದ್ದೆ, ಇನ್ನು ಮುಂದೆ ಗಗ್ಗರ ಕಟ್ಟುವುದಿಲ್ಲ, ಅಣಿ ಏರಿಸುವುದಿಲ್ಲ ಅಂತ. ಚೋಮ, ಏನು ಮಕ್ಕಳಾಟಿಕೆ ಮಾಡ್ತಾ ಇದೀಯಾ? ಇಲ್ಲ ದನಿ, ಹಳ್ಳಿ ಮನೆ ನೇಮಕ್ಕೆ ಕುಂದು ಬರಬಾರ್ದು. ಇನ್ನು ಮುಂದೆ ನನ್ನ ಮಗ ಕೋಲ ಕುಣಿತಾನೆ, ನಾನು ಪಾಡ್ದನ ಹಾಳ್ತೇನೆ. ನನ್ನ ಮಗನಿಗೆ ವೀಳ್ಯ ಕೊಡಿ. ಇಲ್ಲ, ಸಾಧ್ಯ ಇಲ್ಲ. ಚೋಮ, ನನ್ನ ಹಳ್ಳಿ ಮನೆ ದೈವದ ಕೋಲದಲ್ಲಿ ನೀನೇ ಕುಣಿಬೇಕು. ನೀನಲ್ಲದೆ ಬೇರೆ ಯಾರಿಗೂ ಅವಕಾಶವಿಲ್ಲ. ನೀನು ಜೀವದಲ್ಲಿರುವವರೆಗೆ ಶಂಭು ಕೋಲ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನನ್ನ ಆಜ್ಞೆ. ಚೋಮ, ನೀನು ಅನ್ನ ನೀಡಿದ ದನಿಯ ವಿರುದ್ಧವಾಗಿ ನಡೆಯುವುದು ಒಳಿತಲ್ಲ. ನೀನು ಹಳ್ಳಿ ಮನೆಯ ಊಳಿಗದಲ್ಲಿ ವಾಸಿಸುತ್ತಿದ್ಯಾ, ನೆನಪಿರ್ಲಿ. ನೀನು ಈ ಬಾರಿ ಕೋಲ ಕುಣಿಯಲೇಬೇಕು.
ಜೊತೆಗೆ ನಮ್ಮ ಕುಟುಂಬದವರನ್ನು ಸಂತುಷ್ಟಿಗೊಳಿಸಬೇಕು. ವೆಂಕ, ಚೋಮನಿಗೆ ವೀಳ್ಯ ಕೊಡು. ಹಳ್ಳಿ ಮನೆ ನೇಮದಲ್ಲಿ ಚೋಮ ಬಣ್ಣ ಹಾಕ್ತಾನೆ ಅಷ್ಟೇ. ಚೋಮ, ವೀಳ್ಯ ತಗೋ. ಏನ್ ಸುಬ್ಬಿ, ಚೆನ್ನಾಗಿದ್ದೇನಾ? ಈಗ ಬಂದೇನಾ? ಹೂ ತಗೊಂಡ್ ಬಂದೇನಾ ನೀನು? ರಂಗಣ್ಣ, ಪ್ರತಿ ವರ್ಷ ಹಳ್ಳಿ ಮನೆ ನೇಮಕ್ಕೆ ನಾನೇ ತಾನೇ ಹೂ ತರೋದು. ಇವತ್ತು ಒಳ್ಳೆ ಸಿಂಗಾರ ಹೂ ತಂದಿದ್ದೀನಿ. ಕೊಡು ಸುಬ್ಬಿ, ನೀರ್ ಬೇಕೇನು? ಕೊಡು ಕೊಡು, ಸುಬ್ಬಿಗೆ ನೀರ್ ಮಜ್ಜಿಗೆ ಕೊಡು. ಹೋಗ್ ಸುಬ್ಬಿ. ಓ ದೈವಪತಿ ನಾಡಿ ಸಾವಿರ ಒತ್ತ ದನಕಾಯಿ ರಾಜ, ಸಾವಿರ ಒತ್ತ ಬಡಕಾಯಿ ರಾಜ, ಒಕೆ ತಿರುಗುತ್ತು ಬಲ್ಲಾಳ ಕಾವಡಿದಾನೆ ಪನ್ನಗಾಯೇ. ಓ ಪಂಜಿಪುಟ್ಟಿ ನಾಡಿ ಓಲಿಂದಿದ್ದಾನ ಪನ್ನಾಗ, ಪಂಜಿಪುಟ್ಟಿ ನಾಡಿ ಗಟ್ಟದ ಮಿತ್ತಿ ಮೇಲಿ ರಾಜ, ಲೀಜನ ಕೆರ ಕರ್ಮಿನ ಸಾಲ ಹೂ ಪೋಯಿ ಬಿತ್ತಿಲಿ ದುರ್ಕ ತೋಟ ಬ್ಯಾರಿ ಬಿತ್ತಿಲಿ ದಾನೆ ಪನ್ನಗಯೇ. ಹಸಿರ ಬೆದತ ಪಂಜುಲೆ ಏಲಿಗುಂಡ ಮಣ್ಣ ಗುಂಡ, ಏಲಿಗುಂಡ ಕಂಚಿ ಗುಂಡ, ಕಲ್ಲಾಲರ ಮನೆ. ಸೇರ್ದಿನ ಭಕ್ತ ಜನకులు దానికేను విరవన్నగా పొత్తాయించి నందాదీపడు ధర్తి తారాయుడు ಗೆತ್ತಿ ಬಾಕಿಲ್ಡು ಪಾಡ್ನೆ ಪೂಟು ಮಲ್ತಿ ಶುದ್ಧಡು ಕೆತ್ತಿ ಬೊಂಡರು ನಾನಾ ಥರದ ವಿಷಯಗಳಿಗೆ ಅಮೃತಗಳಿಗೆ ಎಡ್ಡಬಡಿಕೆ ಏರುಪೇರು ಮಿತ್ತುದಿರ್ತು ವಿಷ ಅಮೃತ ಆದಿಪ್ಪೊಂದು ಆಗಲ್ಲ ನಂಬಿಕೆ ಮಲ್ತಿ ಸೇವುಡು ಏರುಪೇರು ಮಿತ್ತುದಿರ್ತ ದಾದಾದಿತ್ತನಲ್ಲ ಮಾಯಂಕಿತ್ತನೆ ಈ ಕಡಪರಾಜ ಸತ್ಯ ಸಾನ್ನಿಧ್ಯಡು ಸಾಯುಧನಡು ಈ ಗಂಧ ಪ್ರಸಾದನ ಕುಡ್ದು ಸೇರ್ದಿನ ಮಾತ ಭಕ್ತನಗಳಿಗೆ ಎಡ್ಡೆ ಮಲ್ತು ನಡಬಿಡಡು ಅಂಚನೆ ಮೂಜಿಮುಖಾಲು ಗಳಿಗೆದ ಎಡ್ಡೆ ಸೇವೆನು ಎಡ್ಡೆ ಅಮೃತ ವಾಕ್ಯನು ಕುರಿದು ಊರುಡು ಪರ ಊರುಡಿತ್ತಿನ ಭಕ್ತ ಜನಕಲಿಗೆ ಸುಖತ ತಾದಿನ ಅನುಗ್ರಹ ಮಲ್ಪಾದು ದಶ ದಿಕ್ಕಡು ಬರ್ಪಿನಂಚಿನ ದುರಿತ ದುರ್ಬಾಧೆನ ಪುರ ದೂರ ಮಲ್ಪಾದು ಮಾತೆರೆಗ್ಲ ದೇಹ ಸುಖ ಧನಲಾಭ ಭಾಗ್ಯದಯ ಆರೋಗ್ಯ ಐಶ್ವರ್ಯ ಸಂತತಿ ಪಶು ಕೃಷಿ ವ್ಯಾಪಾರ ಅಂಚನೆ ಅಗಲಗಲು ಮಲ್ತ ಬರ್ಪಿನ ಉದ್ಯೋಗ ವ್ಯವಹಾರಡು ಉತ್ಪತ್ತಿ ಸ್ಥಾನ ಅನುಗ್ರಹ ಮಲ್ಪಡುವ ಬಂದು ಗುತ್ತದ ಗುರುಕಾರನ ಎದುರು ದೀಪ ಒಂದು ಮಾತ ಭಕ್ತ ಜನ ಸಮೂಹ ಧರ್ಮ ನಟೊಂದುಲ್ಲೇರು ಸ್ವಾಮಿ. ವಾದ್ಯ ವಾದ್ಯ ವಾದ್ಯ.
ಏ ಸುಬ್ಬಿ, ಎತ್ತ ಕಡೆ ಹೊರಟಿಯ? ಏಯ್ ಕಾಣ್ಸಲ್ವಾ? ಬಾವಿ ತಾವ ನೀರ್ ತರಕ್ ಹೊರಟಿದೀನಿ. ಏನು ಇವತ್ತು ಹೂ ಮಾರಕ್ ಹೋಗಲ್ವಾ? ನಿನ್ನನ್ ಕಟ್ಕೊಂಡ್ ಕರ್ಮಕ್ಕೆ ನಾನೇ ತಾನೇ ಕತ್ತೆ ತರ ದುಡಿಬೇಕು. ನೀನು ಅಂಕ ಆಯನ ನೇಮ ಕಂಬಳ ಅಂತ ಊರೂರು ಅಲಿತಾ ಇರ್ತೀಯ. ನನ್ ಕಷ್ಟ ನನ್ಗೆ. ಏನ್ ಬಂತೆ ನಿನ್ನ ಕಷ್ಟ? ಮದುವೆ ಆದ ಹೊಸದ್ರಲ್ಲಿ ನೀನೇ ಚಿನ್ನ ಬೆಳ್ಳಿ ಬಂಗಾರ ಅಂತ ಹೇಳ್ತಿದ್ಯಲ್ಲ, ನಿನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ ಹೇಳ್ತಿದ್ದೆ. ನೀನು ಒಳಗಡೆನು ದುಡಿಯದೆ ಹೊರಗಡೆನು ದುಡಿಯದೆ ಕಷ್ಟ ಆಗ್ತಿರೋದು ನಂಗೆ. ನಿನ್ನನ್ ಕಟ್ಕೊಂಡು ನಾನ್ ಏನ್ ಸುಖನೂ ಅನುಭವಿಸಿಲ್ಲ. ಛೇ ಏ ಅಲ್ಬೇಡ ಕಣೆ ಸುಬ್ಬಿ, ಇನ್ಮೇಲೆ ಒಟ್ಟಿಗೆ ದುಡಿಯೋಣ, ಎಲ್ಲ ಸರಿಯಾಗುತ್ತೆ. ಅದ್ರ ಚಿಂತೆ ಬಿಟ್ಬಿಡು. ಹೋಗಿ ಹೋಗಿ ನಿನ್ ಹಿಂದೆ ಬಂದಲ್ಲ, ನನ್ ಕರ್ಮ. ಏ ಸುಬ್ಬಿ ನಿಂತ್ಕೊಳ್ಳೆ. ಒಮ್ಮ ಸುಬ್ಬಿ, ಇಷ್ಟು ಆಳ ಬಾವಿಯಲ್ಲಿ ನೀನ್ ನೀರು ಸೋದೋದ? ನನ್ನ ಕಣ್ಣಿಂದ ನನ್ಗೆ ನಂಬಲಿಕ್ಕೇ ಆಗ್ತಿಲ್ಲ. ಅಲ್ಲಲ್ಲ ನೋಡ್ಲಿಕ್ಕೇ ಆಗ್ತಿಲ್ಲ. ಏನ್ ಮಾಡ್ಲಿ, ನನ್ ಗಂಡ ಮನೆ ಮುಂದೆ ಕೂತು ಬೀಡಿ ಸೇರ್ತಾ ಇದ್ದಾರೆ, ನಾನಿಲ್ಲಿ ನೀರ್ ಸೇರ್ತಾ ಇದ್ದೀನಿ. ಅವನೇನು ಮನುಷ್ಯನ ಪ್ರಾಣಿನ ನಿನ್ನನ್ನು ನೀರು ಸೇದ್ಲಿಕ್ಕೆ ಕಳಿಸಿದಾನೆ? ನೀನೇನು ಚಿಂತೆ ಮಾಡಬೇಡ ಸುಬ್ಬಿ, ನಾನಿದ್ದೀನಲ್ಲ. ನಾನು ನೀನು ಒಟ್ಟಾಗಿ ಸೇರಿ ನೀರು ಸೇದೋಣ ಬಾ. ಬಿಡ್ರಿ, ನಂಗೆ ನಾಚಿಕೆ ಆಗುತ್ತೆ. ಊರಿನ ಜನ ಯಾರಾದ್ರೂ ನೋಡಿದ್ರೆ ಏನಂದಾರು? ಏನಂತಾರೆ? ನಿನಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಎಣಿಸ್ಕೋತಾರೆ. ನೀನು ಇಷ್ಟು ಕಷ್ಟಪಟ್ಟು ನೀರು ಸೇದುವಾಗ ಊರಿನ ಜನ ಯಾರಾದ್ರೂ ನಿನಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರಾ? ನಾನು ಬಂದಿಲ್ವಾ? ನೀವು ನಿಜವಾಗ್ಲೂ ಗಂಡಸು ಕಣ್ರಿ. ನನ್ಗೂ ಒಬ್ಬ ಗಂಡ ಇದ್ದಾನೆ, ಬರೀ ದಂಡ. ಹಾಗಾದ್ರೆ ಅವನು ಬಿಟ್ಟು ಬಿಡು, ನಾನಿದ್ದಿಲ್ಲಲ್ಲ. ನಾನು ನೀನು ಸೇರಿ ಬೇರೆ ಸಂಸಾರ ಹೂಡುವ. ಸುಬ್ಬಿ, ನಾನು ಬರ್ತೀನಿ ಕಣೆ ನಿನ್ನೊಟ್ಟಿಗೆ. ಲೇ ಸುಬ್ಬಿ ನಿಲ್ಲೆ, ನಾನು ಬರ್ತೀನಿ ನಿನ್ನೊಟ್ಟಿಗೆ. ಸುಬ್ಬಿ 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 ನಿಂತ್ಕೊಳ್ಳಿ. ಯಾವಲ್ಲ ಅವನು? ಚೋಮ ನಮ್ಮ ಹಳ್ಳಿ ಮನೆ ಮರ್ಯಾದೆ ಉಳಿಸಿದ. ಬಲು ಸುಸೂತ್ರವಾಗಿ ದೈವ ನೇಮ ನಡೆದೇ ಹೋಯಿತು. ಹೌದು, ಚೋಮ ನಮ್ಮ ಹಳ್ಳಿ ಮನೆ ಮನೆತನದ ಮರ್ಯಾದೆ ಮಾತ್ರ ಅಲ್ಲ, ನಮ್ಮನ್ನೂ ಉಳಿಸಿದ. ಎಷ್ಟೊಂದು ಗಡ್ದಾಗಿ ನಡೀತು ಹಳ್ಳಿ ಮನೆ ನೇಮ. ಚೋಮ ಅಷ್ಟೊಂದು ವಯಸ್ಸಾದರೂ ಕೂಡ ಸ್ವಲ್ಪವೂ ಆಯಾಸ ಆಗದ ಹಾಗೆ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಚೆನ್ನಾಗಿ ಕುಂದ. ಎಷ್ಟೊಂದು ಚೆನ್ನಾಗಿ ನುಡಿಕೊಟ್ಟ ಚೋಮ, ಸ್ವಲ್ಪವೂ ದೂಷಣೆಯ ಮಾತೇ ಇಲ್ಲ. ಚೋಮನ ನಲಿಕೆಯ ಬಗ್ಗೆ ಹೇಳಿಕುಂಟೆ ಹೇಳಿ ಪಾಡ್ದನನು ಅವನೇ ಹೇಳ್ತಿದ್ದ. ಅಲ್ರಿ, ಚೋಮನ ಮಗ ಶಂಭು ಯಾಕ್ರಿ ಬರಲಿಲ್ಲ? ಹೌದಲ್ಲ, ಶಂಭು ಬರಲೇ ಇಲ್ಲ. ಬಹುಶಃ ಅವನಿಗೆ ಮನೆ ಕಡೆ ಏನೋ ಕೆಲಸ ಇದ್ದಿರಬೇಕು. ರೀ, ತಂದೆ ಮಗನ ನಡುವೆ ಏನಾದರೂ ಜಗಳ ಆಗಿತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಹಳ್ಳಿ ಮನೆ ನೇಮ ಚೆನ್ನಾಗಿ ನಡೀತಲ್ಲ, ಅಷ್ಟು ಸಾಕು ನನಗೆ. ಶಂಭು ಬರ್ದಿದ್ರೆ ನಮ್ಗೇನು? ಹಳ್ಳಿ ಮನೆಗೆ ಬರೋ ಕಾಲಕ್ಕೆ ಅವನು ಬಂದೇ ಬರ್ತಾನೆ. ನೀ ಸುಮ್ಮನೆ ಮಲ್ಕೋ ಹೋಗು.
ವಿಜಯ ಸೋಲಾರ್ ಕರಾವಳಿಯ ಏಕೈಕ ಸೋಲಾರ್ ಉಪಕರಣಗಳ ಉತ್ಪಾದನಾ ಸಂಸ್ಥೆ. ISI ISO ಮಾನ್ಯತೆ ಪಡೆದ ವಿಜಯ ಸೋಲಾರ್ ರಾಜ್ಯಾದ್ಯಂತ ವಿತರಕರನ್ನು ಹೊಂದಿದೆ. ಗೋಬರ್ ಗ್ಯಾಸ್ ಉತ್ಪಾದನೆಗೆ ಮನೆ ಮಾತ್ರದ ವಿಜಯ ಇಂಡಸ್ಟ್ರೀಸ್ನಲ್ಲಿ ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಗೃಹದೀಪ, ಸೋಲಾರ್ ಕುಕ್ಕರ್, 7 ವರ್ಷಗಳ ಗ್ಯಾರಂಟಿಯೊಂದಿಗೆ ಉತ್ಕೃಷ್ಟ ಗುಣಮಟ್ಟದ ಸೋಲಾರ್ ಉಪಕರಣಗಳು ಲಭ್ಯ. ವಿದ್ಯುತ್ ಬಿಲ್ನಲ್ಲಿ ಪ್ರತಿ ಯೂನಿಟ್ಗೆ 35 ಪೈಸೆಗಳ ರಿಯಾಯಿತಿ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ 5% ಬಡ್ಡಿ ದರದಲ್ಲಿ ಸೋಲಾರ್ ಉತ್ಪನ್ನಗಳಿಗೆ ಸಾಲ ಸೌಲಭ್ಯ. ನಿಮ್ಮ ಮನ ಬೆಳಗಿಸಲು ವಿಜಯ ಸೋಲಾರ್. ಹಿಂದೆ ಸಂಪರ್ಕಿಸಿ ವಿಜಯ ಇಂಡಸ್ಟ್ರೀಸ್ ಅಂಡ್ ವಿಜಯ ಸೋಲಾರ್ ಸಿಸ್ಟಮ್ಸ್, NH17 ಕಟ್ಪಾಡಿ. ಫೋನ್ 255727, ಸೆಲ್ 9448377327. ವಿಡಿಯೋ, ಇಲ್ಲಿ ನಿಮ್ಮ ನೆನಪುಗಳು ನಿತ್ಯ ನೂತನ. ಏನು ವೆಂಕ, ಹಳ್ಳಿ ಮನೆ ಬೆಳೆ ಎಲ್ಲ ಚೆನ್ನಾಗಿ ಆಯ್ತಾ? ಏನು ಹೇಳೋದು ಚಿಕ್ಕದವನಿಯರೇ, ಊರಲ್ಲಿ ಕೃಷಿ ಮಾಡೋದಕ್ಕಿಂತ ಪಟ್ಟಣದಲ್ಲಿ ಫ್ಯಾಕ್ಟ್ರಿ ಮಾಡಿದ್ರೆ ಹಾಯಾಗಿರ್ಬೋದು. ಊರಲ್ಲಿ ಸರಿಯಾಗಿ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಅದಕ್ಕೆ ಸರಿಯಾಗಿ ಆಳುಗಳು ಸಿಗ್ತಾ ಇಲ್ಲ. ಒಟ್ಟಾರೆ ವಂಶ ಪಾರಂಪರ್ಯವಾಗಿ ಬಂದ ಈ ಕೃಷಿಯನ್ನ ಮುಂದುವರಿಸ್ತಿರ್ಬೇಕು ಅಷ್ಟೇ. ಏನಿದೆ ಈ ಹಳ್ಳಿ ಜೀವನ ಅಂದ್ರೆ ಬರೀ ಮಣ್ಣಿನೊಂದಿಗೆ ಒದ್ದಾಟ ಅಷ್ಟೇ. ಚಿಕ್ಕದನಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ವೆಂಕ, ಪಟ್ಟಣದಲ್ಲಿರುವವರಿಗೆ ಹಳ್ಳಿಯವ್ರ ನೋವೆಲ್ಲ ಹೇಗೆ ಗೊತ್ತಾಗಬೇಕು? ಹಾಗಲ್ಲಪ್ಪ, ಈಗ ಸಮಾಜ ಬದಲಾವಣೆ ಆಗಿದೆ, ವಿಜ್ಞಾನ ಬೆಳೆದಿದೆ, ಜನರು ಸುಧಾರಣೆ ಆಗಿದ್ದಾರೆ. ಅದಕ್ಕೆ ನಾ ಹೇಳೋದು, ಈ ಹಳ್ಳಿ ಕೃಷಿ ಇವೆಲ್ಲ ಸಾವಾಸ ಬಿಟ್ಟು ಪಟ್ಟಣಕ್ಕೆ ಬನ್ನಿ ಅಂತ. ನೀವು ಕೇಳ್ತಾನೆ ಇಲ್ಲ. ಹೌದೌದು, ಮಗನ್ ಜೊತೆ ಹಾಯಾಗಿರ್ಬೋದು. ಏನಂತೀರಿ ನೀವು? ಪೂರ್ಣ, ಬನ್ನಿ ಶುರು ಮಾಡಿಬಿಟ್ಟಿಯಾ ನಿನ್ನ ಹಳೆ ಪುರಾಣನ? ಹಾಗಲ್ಲಮ್ಮ, ಈ ಹಳ್ಳಿ ಮನೆಯಲ್ಲಿ ಯಾರಿರ್ತಾರೆ ಹೇಳಿ? ಇನ್ನು ಯಾಕೆ ಈ ಹಳ್ಳಿ ಮನೆನ ನಂಬ್ಕೊಂಡಿದ್ದೀರಾ? ಆಶೆ ಕಣ್ಣು ಆಶೆ. ನಿನ್ ಮದುವೆ ಈ ಹಳ್ಳಿ ಮೇಲೆ ನಡಿಬೇಕು ಅಂತ ಆಶೆ. ಇಲ್ಲಮ್ಮ, ನನ್ ಮದುವೆ ಏನಾದ್ರೂ ನಡೆಯೋದಿದ್ರೆ ಬೆಂಗಳೂರಿನಲ್ಲೇ. ಏನ್ ಹೇಳ್ತಿದೀಯಾ? ನಿನ್ನನ್ನ ಪಟ್ನ ಕಳಿಸಿದ್ ಸಾರ್ಥಕ ಆಯ್ತು. ಮಾತಾಡ್ತಾನೆ. ಅಮ್ಮ, ಈಗ ಆ ವಿಚಾರ ಎಲ್ಲ ಯಾಕೆ ಹೇಳಿ? ನನ್ ಜೊತೆ ಇರೋಕೆ ನಿಮ್ಗೆ ಇಷ್ಟ ಇಲ್ವಾ? ಹಾಗನ್ಬೇಡ ಪೂರ್ಣ. ಅಪ್ಪ, ಅಮ್ಮ, ನಿಮ್ಮ ಪ್ರೀತಿಯಿಂದಲೇ ನಾನು ಇಷ್ಟು ಎತ್ತರಕ್ಕೆ ಬೆಳೆದೆ. ನೀವೇಲ್ವೇ ನನ್ನನ್ನ ಪಟ್ಟಣಕ್ಕೆ ಓದ್ಲಿಕ್ಕೆ ಕಳಿಸಿದವರು? ಈಗ ನನ್ನ ಜೀವನದ ಶೈಲಿ ಬದಲಾಗಿದೆ, ಆಲೋಚನೆಗಳು ವಿಭಿನ್ನವಾಗಿವೆ. ನೋಡ್ ಪೂರ್ಣ, ನೀನ್ ಬೇಕಾದ್ರೆ ಪಟ್ಟಣದ ಬದುಕನ್ನು ಅನುಭವಿಸು, ಅಲ್ಲೇ ಇರು. ಆದ್ರೆ ನಮ್ಮನ್ನು ಮಾತ್ರ ಈ ಹಳ್ಳಿ ಮನೆ ಬಿಟ್ಟು ಪಟ್ಟಣಕ್ಕೆ ಬರ್ಲಿಕ್ಕೆ ಒತ್ತಾಯ ಮಾಡಬೇಡ. ಹಿರಿಯರ ಸಂಪ್ರದಾಯದ ದೈವದ ಮನೆಯನ್ನು ಬಿಟ್ಟು ಪಟ್ಟಣದ ಐಷಾರಾಮಿ ಬದುಕಿಗೆ ಬರ್ಲಿಕ್ಕೆ ನಮ್ಗಿಷ್ಟ ಇಲ್ಲ. ಅಮ್ಮ, ನೀನು ನನ್ನನ್ನೇನ್ ಕೇಳ್ತೀಯ? ನನ್ನವರ ಇಚ್ಛೆನೆ ನನ್ನ ಇಚ್ಛೆ. ಮದುವೆಯಾಗಿ 25 ವರ್ಷದಿಂದ ಈ ಮನೆಯಲ್ಲಿ ಸಂಸಾರ ನಡೆಸ್ತಿದ್ದೀನಿ. ನನ್ನ ಎಲ್ಲ ಇಷ್ಟಾರ್ಥಗಳು ಕೈಗೂಡಿದ ಮನೆನ ಬಿಟ್ಟು ನಾನ್ ಬರಲ್ಲ. ಹಾಗಲ್ಲಮ್ಮ ಚಿಕ್ಕದನಿ, ದೊಡ್ಡದನಿ ಮತ್ತು ಅಮ್ಮನವ್ರು ಇರೋ ತನಕ ನಾನು ಇಲ್ಲೇ ಇದ್ದು ಬಿಡ್ತೀನಿ, ಈ ಹಳ್ಳಿ ಮನೆಯಲ್ಲೇ.
ಹಳ್ಳಿ ಮನೆ ಹಳ್ಳಿ ಮನೆ ಹಳ್ಳಿ ಮನೆ ಛ! ಇನ್ಸ್ಪೆಕ್ಟರ್ ಸಾಹೇಬ್ರೆ, ತಡ ಮಾಡಬೇಡಿ, ಬಿಟ್ಟು ಬಿಡಿ ಅವರನ್ನ. ಆ ಹುಡುಗರು ನನ್ನ ಎಲೆಕ್ಷನ್ ಟೈಮಲ್ಲಿ ಬಹಳ ಕೆಲಸ ಮಾಡಿದವರು. ಅದು ಅಲ್ಲದೆ ML ಎಲೆಕ್ಷನ್ ಹತ್ರ ಬರ್ತಾ ಇದ್ರಿ. ನಮ್ ಜನ ಕಂಡ್ರಿ ಅವರು. ರುದ್ರೇಗೌಡ್ರೆ, ಅವರು 4 ಮಂದಿ ಮೇಲೆ ಸಿಕ್ಕಾಪಟ್ಟೆ ದೂರುಗಳಿವೆ. ನೇಮ, ಉತ್ಸವ, ಕಂಬಳ, ಕೋಳಿ ಅಂಕದಲ್ಲಿ ಕುಡ್ದು ಬಿಟ್ಟು ಪ್ರತಿ ಸಾರಿ ಗಲಾಟೆ ಮಾಡ್ತಾರೆ. ಎಲ್ಲ ಸುಳ್ಳು. ಸುಮ್ಮನೆ ಪಾಪದ ಹುಡುಗರು ಸಿಕ್ಕಾಕಿಕೊಂಡಿದ್ದಾರೆ. ನೋಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಬಿಟ್ಟು ಬಿಡ್ರಿ ಅವರನ್ನ. ಸುಮ್ಮನೆ ಕೋಳಿ ಅಂಕದಲ್ಲಿ ಸಣ್ಣ ಪುಟ್ಟ ತಕರಾರು ನಡೀತು, ಮರ್ತು ಬಿಡ್ರಿ ಸಾಹೇಬ್ರೆ. ಮುಂದೆ ಕಂಬಳ ದಿನ ಗಲಾಟೆ ಆದ್ರೆ ಯಾರು ಜವಾಬ್ದಾರಿ ಗೌಡ್ರೆ? ಏನೂ ಆಗೋಲ್ಲ, ನಮ್ಮ ಹುಡುಗರು ಕಂಡ್ರಿ ಅವರು. ರೀ ಇನ್ಸ್ಪೆಕ್ಟ್ರೆ, MLA ಸಾಹೇಬ್ರ ಹತ್ರ ಫೋನ್ ಮಾಡಿಸ್ಬೇಕೇನ್ರಿ? ಗೌಡ್ರೆ, ನಿಮ್ಮಣ್ಣ ಮಹಾಬಲ ಗೌಡ್ರು ಏನಾದ್ರೂ? ಅಣ್ಣನ ಜೊತೆ ನಾನು ಮಾತಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ನೋಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನೀವು ಈ ಹಳ್ಳಿಗೆ ಹೊಸಬ್ರು. ಹಳ್ಳಿ ವಿಚಾರನ್ನ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾ ಇನ್ಸ್ಪೆಕ್ಟ್ರೆ, ನಾವು ತೋರಿಸಿದ ಬಾಡಿಗೆ ಮನೆ ಹೇಗಿದೆ? ಬಹಳ ಚೆನ್ನಾಗಿದೆ, ತುಂಬಾ ಉಪಕಾರ ಆಯ್ತು ಗೌಡ್ರೆ, ನಾನು ಅದನ್ನ ಮರೆಯೋದಿಲ್ಲ. ಬಿಡ್ರಿ ಸಾಹೇಬ್ರೆ, ಅದ್ರಲ್ಲಿ ಉಪಕಾರ ಏನ್ ಬಂತು? ನೀವು ನಮ್ಗೆ ಬೇಕಲ್ವಾ? ಸರಿ, ಹಾಗಾದ್ರೆ ನಾನಿನ್ನು ಬರ್ತೀನಿ ಗೌಡ್ರೆ. ಆಗಾಗ ಬರ್ತಾ ಇರಿ ತೋಟದ ಮನೆಗೆ. ಹಾ ಇನ್ಸ್ಪೆಕ್ಟ್ರೆ, ಹಳ್ಳಿ ಮನೆ ಕಡೆ ಹೋಗಿದ್ದೀರಾ? ಹೌದು ಗೌಡ್ರೆ, ಮೊನ್ನೆ ದಿನ ಮಹಾಬಲ ಗೌಡ್ರ ಬಳಿ ಮಾತಾಡಿ ಬಂದೆ. ಬಹಳ ಒಳ್ಳೆ ಜನ. ಇನ್ಸ್ಪೆಕ್ಟ್ರೆ, ಹಳ್ಳಿ ಮನೆ ಮೇಲೆ ಒಂದು ಕಣ್ಣಿಟ್ಟಿರಿ. ಹಾಗೆ ನಮ್ಮ ಹುಡುಗರನ್ನ ಬಿಟ್ಟು ಬಿಡಿ. ಲೇ ಕರಿಯ, ಸಾಹೇಬ್ರ ಮನತಾವ ಒಂದು ಮೂಟೆ ಅಕ್ಕಿ ತಗೊಂಡು ಹೋಗಕ್ ಬೇಗ. ಅಯ್ಯಯ್ಯೋ, ಈ ಅಪ್ಪ ನನ್ನನ್ನು ಸಾಯಿಸ್ತಾನ ಕಣ್ರಿ. ಯಾರಾದ್ರೂ ಬನ್ರಿ. ಅಯ್ಯೋ, ನನ್ನ ಹೂಗಳೆಲ್ಲ ಹಾಳಾದವಲ್ಲಪ್ಪ. ಯಾಕೆ ಸುಬ್ಬಿ ಬೊಬ್ಬೆ ಆಗ್ತೀಯ? ಇದ್ರಲ್ಲಿ ನಂದು ಏನ್ ತಪ್ಪಿಲ್ಲ, ಎಲ್ಲ ತಪ್ಪು ಈ ಗುಜಿರಿ ಸೈಕಲ್ನದ್ದು. ರೀ, ಸೈಕಲ್ ಬಿಡೋದು ನೀವಲ್ರಿ? ನಿಮ್ ಕಣ್ಣು ನೆಟ್ಟಗಿಲ್ವಾ? ಮತ್ತೆ ಕನ್ನಡಕ್ಕೆ ಯಾಕ್ರಿ ನಿಮ್ಗೆ? ಸುಬ್ಬಿ, ಕನ್ನಡಕ ಹಾಕೊಂಡ್ರು ನಿನ್ನ ನೋಡ್ದ ಕೂಡ್ಲೆ ನಾನು ಕುರುಡನೇ ಆಗ್ಬಿಡ್ತೀನಿ. ಹಾ, ನನ್ನ ಹೂವಿನ ಹಣ ಯಾರು ಕೊಡೋದು? ಯಾರು? ನಿನ್ ಗಂಡ ಕೊಡ್ಬೇಕು. ಸೈಕಲ್ ಡಿಕ್ಕಿ ಹೊಡೆದಿದ್ದು ನೀವಲ್ರಿ, ಅವ್ರು ಯಾಕೆ ಕೊಡ್ಬೇಕು? ನೀವೇ ಕೊಡಿ. ನಾನಾ? ಇಲ್ಲ ಅಂದ್ರೆ ಹತ್ತು ಬಿಡ್ತೀನಿ. ಹತ್ತು ಬಿಡು, ನನ್ಗೇನು? ಅಯ್ಯಯ್ಯೋ, ಯಾರಾದ್ರೂ ಕಾಪಾಡಿ. ಸುಬ್ಬಿ, ಯಾರಾದ್ರೂ ಕಾಪಾಡಿ. ಸುಬ್ಬಿ, ಬೊಬ್ಬೆ ಹಾಕ್ಬೇಡ ಸುಬ್ಬಿ. ನಿನಗೆ ಎಷ್ಟು ಹಣ ಬೇಕಂತ ಹೇಳು, ನಾನು ಕೊಡ್ತೇನೆ. ಹಾ, ಹೌದಾ? ಎಷ್ಟು ಬೇಕಾದ್ರೂ ಹಣ ಕೊಡ್ತೀರಾ? ಹಾಗಾದ್ರೆ ನನ್ಗೆ 1,000 ರೂಪಾಯಿ ಕೊಡಿ. ನಾನು ಸಂತೆಯಲ್ಲಿ ಹೂ ಮಾರೋದನ್ನೇ ಬಿಟ್ಟು ಬಿಡ್ತೀನಿ. 1,000ನ? ಅಷ್ಟೊಂದು ಹಣ ತರಬೇಕಾದ್ರೆ ನಾನು ದನಿ ಮನೆಯಲ್ಲಿ ಕಳ್ಳತನ ಮಾಡಬೇಕಾದಿತ್ತು, ನನ್ನ ಬೆನ್ನು ಮೂಳೆ ಹುಡಿಯಾದಿತ್ತು. ಸುಬ್ಬಿ, ಅಷ್ಟೊಂದು ಜೋರಾದ್ರೆ ಹೇಗೆ? ಹಾಗಾದ್ರೆ ನಾನು ಕೂಗಾಡ್ತೀನಿ, ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ಕಾಪಾಡಿ. ಸುಬ್ಬಿ, ಈಗ ನನ್ನ ಹತ್ರ ಇಷ್ಟೇ ಇರೋದು, ಮಿಕ್ಕಿದ್ದು ಆಮೇಲೆ ನೋಡೋಣ. ಹಾ, 500 ರೂಪಾಯಿ? ನೀವು ತುಂಬಾ ಒಳ್ಳೆ ಮನುಷ್ಯರ್ ಕಣ್ರಿ. ನಾನು ಹೀಗೆ ದಾರಿಯಲ್ಲಿ ದಿನ ಬರ್ತಾ ಇರ್ತೀನಿ, ನೀವು ಹೀಗೆ ಸೈಕಲ್ ಡಿಕ್ಕಿ ಹೊಡಿತಾನೆ ಇರ್ಬೇಕು. ಹಾ, ಡಿಕ್ಕಿ ಹೊಡೆಯೋದು ಬೇಡ, ದಿನ ಸಿಕ್ಕಿದ್ರೆ ಟೋಪಿ ಹಾಕ್ಬೇಕಾದಿತ್ತು. ಟೋಪಿ ಊರವರಿಗೆಲ್ಲ ಹಾಕ್ತಾ ಇರಲ್ಲ. ಸುಬ್ಬಿ, ಇನ್ಮೇಲೆ ನಾನು ನಿನ್ಗೆ ಸಿಗೋದು ಕಷ್ಟ ಸುಬ್ಬಿ. ಯಾಕ್ರಿ, ಪರದೇಶಕ್ಕೆ ಹೋಗ್ತಾ ಇದ್ದೀರಾ? ಪರದೇಶಕ್ಕಲ್ಲ, ನಿನ್ನಿಂದ ನಾನು ದೂರ ಹೋಗ್ತಾ ಇದ್ದೀನಿ. ಹೌದಾ? ಯೋ, ಯಾವಲ್ಲ ಅವನು? ಹಾ, ನನ್ ಗಂಡ. ಅಯ್ಯೋ, ಯಮ ಬಂದ.
ಎಂಕ ಬಾ ಕೂತ್ಕೋ. ಏನ್ ಚಿಕ್ಕದನಿ ಚೆನ್ನಮನೆ ಆಟ ನೋಡ್ತಾ ಇದ್ದೀರಾ? ಅದೇನಿದ್ರು ಮಕ್ಕಳಾಟ. ಬನ್ನಿ ನಾವು ಇಸ್ಪಿಟ್ ಆಟ ಆಡೋಣ. ಬೇಡ ಬೇಡ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ಹಾಗಾದ್ರೆ ಬೇಡ ಬಿಡಿ. ನಿಮ್ಗೆ ಯಕ್ಷಗಾನ ಅಂದ್ರೆ ಬಹಳ ಇಷ್ಟ ಅಲ್ವೇ? ಹೌದೌದು, ಯಕ್ಷಗಾನ ನೋಡದೆ ಬಹಳ ವರ್ಷ ಆಯ್ತು. ಇವತ್ತು ರಾತ್ರಿ ಬಾಕಿಮಾರು ಗದ್ದೆಯಲ್ಲಿ ನಮ್ಮ ಹಳ್ಳಿ ಮನೆ ಹರಕೆಯ ಬಯಲಾಟ ನಡೆಯುತ್ತೆ. ಹೌದಾ? ಅದೇ ಗೋಳಿಗರಡಿ ಮೇಳದವರ ಬಯಲಾಟನ? ಹಾ, ರಾತ್ರಿಯಿಂದ ಬೆಳಗ್ಗಿನ ಜಾವ ತನಕ ನಿದ್ದೆ ಬಿಟ್ಟು ನೋಡ್ಬೇಕು. ವೆಂಕ, ನಮ್ ಬೆಂಗಳೂರಿನಲ್ಲಿ ಈ ಬಯಲಾಟಗಳು ನಡೆಯೋದೇ ಇಲ್ಲ. ಏನೇ ಆಗ್ಲಿ ಇವತ್ತು ಬಯಲಾಟನ ನೋಡ್ಲೇಬೇಕು. ಹಳ್ಳಿ ಮನೆ ಜಗಲಿಲಿ ಕೂತ್ರೆ ಯಕ್ಷಗಾನ ನೋಡ್ಬೋದು. ನನ್ನ ಹೆಂಡತಿಗೂ ಬಯಲಾಟ ಅಂದ್ರೆ ಬಹಳ ಇಷ್ಟ. ಕೊಂಚ ಜಾಗ್ರತೆ ಮಾರಾಯ, ಯಕ್ಷಗಾನ ನೋಡ್ತಾ ನೋಡ್ತಾ ನಿನ್ನನ್ನೇ ಮರೆತು ಬಿಟ್ಟಾಳು. ಎಷ್ಟಂದ್ರು ನನ್ನ ಹೆಂಡತಿ ಅಲ್ವಾ? ಅರುಣನಾದರೇನು ನಿನ್ನ ಹರಣ ಉಳಿಯದು, ಸುರರ ಪುರವ ಬಯದು ದಿಹುದು ಮರುಳು ತನವಿದು, ಸುರರ ಪುರವ ಬಯದು ದಿಹುದು ಮರುಳು ತನವಿದು. ಅರುಣಾಸುರ ಆಡದಾನೆ, ಆಡ ಹಿರಿಯ ಆಡುದಾನೆ, ಇಂಕುದಾಲ ಪೋಡಿಗೆ ಜಿಯ ಇಣಿಯತ್ತು ಕೋಣೆತ್ತು ಏತೋ ಸರ್ತಿ ಏತೋ ದುಂಬುಗಲ ನಿನ್ನಂಚಿನ ದಾನವೇರೆ ಈ ಸ್ವರ್ಗಲೋಕನು ಸೇರೊಂದು ಎಂಕ್ಲೆಗೆ ಉಪದ್ರವರ್ದು ಸ್ವರ್ಗನ ಸ್ವಾಧೀನ ಮಲ್ಪಡಬಾರದು ಪ್ರಯತ್ನ ಪತ್ರ ಉಂಡು. ತಿಕ್ಕನ ಒಂಜಿಗಳಿಗೆ ಬೊಕ್ಕಂಜಿಗಳಿಗೆ ಆ ಸ್ವರ್ಗಲೋಕನೇ ಬುಡ್ದು ಪಾರ್ನವಳ ಉಂಡು. ಏನವ ವರಬಲ ಮತ್ತೊಂದು ಬರ್ತದೆ ಒಂಜಿಗಳಿಗೆ ಅಧಿಕಾರದ ಆಸೆ ಸ್ವಲ್ಪ ಎಣ್ಣಗಾಯಿತು ತೈವರ್ಚಿ ನಡಬು ನಿನ್ನ ಯಾಗ ಅತ್ತಿಯನ್ನ ಶರೀರದ ಶಕ್ತಿ ಬಲ ಬಹಳ ಧನಿ ಧನಿ, ನಾನು ಅನಾಥರಾಗಿಬಿಟ್ಟು. ಚೋಮ, ಏನಾಯ್ತು? ಏನು ಹೇಳಿದ್ದಾನೆ? ನನ್ ಮಗ ಊರು ಬಿಟ್ಟು ಓಡಿ ಹೋಗಿದ್ದಾನೆ. ಚೋಮ, ಏನ್ ಹೇಳ್ತಾ ಇದ್ಯಾ ನೀನು? ನನಗೆ ಭಯ ಆಗ್ತಾ ಇದೆ. ಧನಿ, ಮೊನ್ನೆ ಆಟ ನೋಡ್ಲಿಕ್ಕೆ ಹೋದವನು ಇನ್ನೂ ಮನೆಗೆ ಬರ್ಲಿಲ್ಲ. ಹಾಗಾದ್ರೆ ಬಯಲಾಟದವರೊಟ್ಟಿಗೆ ಹೋಗಿರ್ಬೇಕು. ಬಂದಾನು, ಯಾಕೆ ಅವಸರ ಪಡ್ತೀಯ? ಅವನೇನ್ ಚಿಕ್ಕ ಮಗುವ? ಇಲ್ಲ ಧನಿ, ಅವ ಆಟ ನಲಿಯುವವನಲ್ಲ. ನನ್ ಜೊತೆ ಕೋಲ ಕಟ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ನನ್ನ ವಂಶದ ಕುಡಿ ಊರು ಬಿಟ್ಟು ಹೋಗಿದೆ. ಇನ್ನು ನಾನು ಬದುಕೋದು. ಸ್ವಲ್ಪ ಸಮಾಧಾನ ಮಾಡ್ಕೋ ಚೋಮ. ಧನಿ, ದಿಕ್ಕಿಲ್ಲದ ನನ್ಗೆ ಆಶ್ರಯ ಆಗಿದ್ದ ನನ್ ಮಗ ಬೇಸರದಿಂದ ಊರು ಬಿಟ್ಟು ಹೋಗಿದ್ದಾರಂತ ನನ್ ಮನ್ಸು ಹೇಳ್ತಾ ಇದೆ. ಧನಿ, ಅವತ್ತು ನೀವು ಬಂದು ಅಲ್ಲಿ ಮನೆಯಲ್ಲಿ ಕೋಲ ಕಟ್ಟಬಾರ್ದಂತ ಹೇಳಿದ ದಿವಸದಿಂದ ನನ್ ಮಗ ಒಂಥರ ಮಂಕಾಗಿದ್ದ. ನನ್ ಮಗ ಊರು ಬಿಡ್ಲಿಕ್ಕೆ ನೀವೇ ಕಾರಣ. ಚೋಮ, ಏನ್ ಬೊಗಳ್ತಾ ಇದ್ಯಾ? ನಿಮ್ ಸ್ವಾರ್ಥಕ್ಕಾಗಿ ನನ್ ಮಗನನ್ನ ಬಲಿ ಕೊಡ್ತಾ ಇದ್ರ. ಅಯ್ಯೋ ದೇವರೇ, ನಾನು ಏನ್ ಮಾಡ್ಲಿ? ಚೋಮ, ಸ್ವಲ್ಪ ಮೇಲೆ ಮಾತಾಡು. ನಿನಗೆ ದೈವ ಮುಂದಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ದನಿ, ನನ್ ಮಗ ಮರಳಿ ಮನೆಗೆ ಬಾರದೆ ನಾನಿನ್ನು ಕೋಲ ಕಟ್ಟೋಲ್ಲ. ನಾನು ಇಷ್ಟು ದಿವಸ ದೇವರ ಸೇವೆ ಮಾಡಿದ್ದಕ್ಕೆ ಇದೇನಾ ಸಿಕ್ಕಿದ ಪ್ರತಿಫಲ? ಇನ್ನು ಯಾವ ದೈವದ ಸೇವೆಯನ್ನು ಮಾಡಲ್ಲ. ಚೋಮ, ಹಾಗಾದ್ರೆ ಹಳ್ಳಿ ಮನೆ ದೈವದ ನೇಮಕ್ಕೂ ಬಣ್ಣ ಹಾಕೋದಿಲ್ವಾ? ದೇವರಿಗೆ ಇಷ್ಟ ಇದ್ರೆ ಮಾಡಿಸಿಕೊಳ್ಳಿ. ಬಂಗಾರದಂತ ನನ್ ಮಗ ಶಂಭು ದೂರಾಗಿ ಬಿಟ್ಟ. ಇನ್ನು ನನಗೆ ಯಾರು ಗತಿ? ಅಮ್ಮ, ಮಾಡಿದ ತುಂಬಾ ನೀರು ತುಂಬಿಕೊಂಡಿದೆ ಅಲ್ಲ? ಹೌದು ಕಣ್ಣು, 100 ವರ್ಷದ ಹಳೆಯ ಮನೆ ಮಾಡು ಸೋರುತ್ತಾ ಇದೆ. ಮಾಳಿಗೆಯಲ್ಲಿ ನೆರೆ ಬಂದಿದೆ, ಒಳಗಿನ ಅಟ್ಟದ ಪಕ್ಕಾಸು ಗೆದ್ಲು ಹಿಡಿದಿದೆ. ಏನ್ ಮಾಡೋದು ಪೂರ್ಣ? ಅಮ್ಮ, ಅದಕ್ಕೆ ನಾ ಹೇಳೋದು, ಈ ಮನೆ ಬಿಟ್ಟು ಪಟ್ನಕ್ಕೆ ಬನ್ನಿ ಅಂತ. ನೀವಿಬ್ರು ಕೇಳಲ್ಲ. ಅಮ್ಮ, ಈ ಹಳ್ಳಿ ಮನೆನ ಕೆಡವಿ ಇಲ್ಲಿ ಹೊಸ ಮನೆ ಕಟ್ಟಿದ್ರೆ ಹೇಗೆ? ಮರಗಳೆಲ್ಲ ಗೆದ್ಲು ಹಿಡಿದಿವೆ. ಈ ಹಳೆ ಕಂಬಗಳು ಗೋಡೆಗಳು ಈಗಲೂ ಮತ್ತು ಬೀಳೋ ಸ್ಥಿತಿಯಲ್ಲಿವೆ. ಪೂರ್ಣ, ಏ ಪೂರ್ಣ, ಏನ್ ಮಾತಾಡ್ತಾ ಇದ್ಯಾ ನೀನು?
ಆವತ್ತು ಕೂಡ ಇದೇ ವಿಷಯದಲ್ಲಿ ರಾದಂತ ಮಾಡಿಬಿಟ್ಟೆ ನೀನು. ಏನು ಹೇಳ್ತೀಯ ನೀನು? ನಿಂಗೇನು ತಲೆಗಿಲೆ ಕೆಟ್ಟಿದ್ದೇನು? ನಾನು ನಿಮ್ಮ ಒಳ್ಳೆದಕ್ಕೆ ಹೇಳ್ತಿದ್ದೀನಿ ಅಪ್ಪ. ಇದರಲ್ಲಿ ನನ್ನ ದುರುದ್ದೇಶ ಏನೂ ಇಲ್ಲ. ನಿಮ್ಗೆ ಹೇಗೂ ಗೊತ್ತಿದೆ ಅಲ್ವಾ, ನನಗೆ ಬೆಂಗಳೂರಲ್ಲಿ ಬೇಕಾದಷ್ಟು ಸಂಪಾದನೆ ಇದೆ, ಅರಮನೆ ಅಂತ ಮನೆ ಇದೆ. ನೀವು ಬರೋಲ್ಲ ಅಂತೀರಾ, ಅದಕ್ಕಾಗಿ ಈ ಹಳ್ಳಿ ಮನೆಯನ್ನ ಕೆಡವಿ ಹೊಸ ಮನೆ ಕಟ್ಟೋಣ ಅಂತಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೇಡ, ಒತ್ತಾಯ ಮಾಡಲ್ಲ. ಯಾವುದಕ್ಕೂ ಆಲೋಚನೆ ಮಾಡಿ. ಇನ್ನೂ 1 ವಾರ ಈ ಹಳ್ಳಿ ಮನೆಯಲ್ಲೇ ಇರ್ತೀನಿ. ಏನ್ ಮಾಡಿದ್ರಿ ಈಗ? ಪೂರ್ಣ ಹಠ ಹಿಡ್ದಿದ್ದಾನೆ. ಹಳ್ಳಿ ಮನೆಯನ್ನ ಕೆಡೋದ? ನೀವೀಗೆ ಸುಮ್ಮನಿದ್ರೆ ನಾನೇನ್ ತಿಳ್ಕೊಳ್ಳಿ? ಒಂದ್ ಲೆಕ್ಕದಲ್ಲಿ ಅವನು ಹೇಳೋದು ಸರಿನೇ. ನಾವು ಈ ಹಳ್ಳಿ ಮನೆನ ಕೆಡವಿ ಬಿಡೋಣ. ಹಾ, ನೀವಿದನ್ನು ಹೇಳ್ತಿದ್ದೀರಾ? ತುಂಬಿದ ಮನೆ ಅವಸ್ಥೆ ಹೇಗಾಗ್ಬಿಟ್ಟಿದೆ ನೋಡಿ. ಈಗ ಒಂದು ಕಾಲದಲ್ಲಿ 100 ಜನ ಕುಟುಂಬಿಕರು ಒಟ್ಟಿಗೆ ಸೇರಿ ಬಾಳ್ತಾ ಇದ್ರಂತೆ. ಆದ್ರೀಗ ನಾವಿಬ್ರೆ. ನಮ್ಮ ನಂತರ ಈ ಮನೆ ನೋಡೋರು ಯಾರು ಹೇಳು? ಇದ್ದು ಒಬ್ಬ ಮಗನಿಗೆ ಪಟ್ಟಣ ಬಿಟ್ಟಿರೋಕ್ಕಾಗೋದಿಲ್ಲ. ಇದು ನಮ್ಮನೆ ಕತೆ ಮಾತ್ರ ಅಲ್ಲ ಕಡೆ, ಎಲ್ಲ ಹಳ್ಳಿ ಮನೆಗಳ ಕಥೆನೂ ಇದೇನೆ. ಇಲ್ಲ, ಹಳ್ಳಿ ಮನೆ ಕೆಡೋಕೆ ಖಂಡಿತ ನಾನು ಬಿಡಲ್ಲ. ಏನ್ ರುದ್ರ, ಬೆಳಿಗ್ಗೆ ಬೆಳಿಗ್ಗೆ ಹಳ್ಳಿ ಮನೆ ಕಡೆ ಓಡಿ ಬಂದಿದ್ದೀಯಾ? ಏನು ವಿಶೇಷ? ಈ MLA ಇಲೆಕ್ಷನ್ಗೆ ಏನಾದ್ರು ನಿಲ್ತೀಯಾ? ಇಲೆಕ್ಷನು ಇಲ್ಲ, ಕಲೆಕ್ಷನು ಇಲ್ಲ. ಅಣ್ಣ, ನೀನ್ ಮಾಡ್ತಾ ಇರೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಏನು ಏನಾಯ್ತು ಈಗ? ಅಲ್ಲ, ಶತಮಾನ ತುಂಬಿರೋ ಹಳ್ಳಿ ಮನೆಯನ್ನ ಕೆಡೋ ನಿರ್ಧಾರಕ್ಕೆ ಬಂದಿದೀಯ ಅಂತೆಲ್ಲ, ಏನಣ್ಣ ಇದೆಲ್ಲ? ಓ, ಆ ವಿಷಯನಾ? ಏನಾಯ್ತು ಈಗ? ನನ್ನ ಮಗ ಹಳ್ಳಿ ಮನೆಯನ್ನು ಕೆಡವಿಸಿ ಹೊಸ ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಿದ್ದಾನೆ. ಮಗ ಹೀಗೆ ಹೇಳಿದ ಅಂತ ನೇಮ ನಿಷ್ಠ ಇರೋ ಮನೆಯನ್ನ ಏಕಾಏಕಿ ಈ ತರದ ಮಾಡೋದು ಸರಿಯಲ್ಲ. ಏನೋ ಬಾಳ ಸಂಪ್ರದಾಯದ ಬಗ್ಗೆ ಮಾತಾಡ್ತೀಯಾ? ನನಗೆ ಬುದ್ಧಿ ಹೇಳ್ತೀಯ ನೀನು? ತಾಯಿ ಸತ್ತು ಕೂಡಲೇ ಆಸ್ತಿನ ಪಾಲ್ ಮಾಡಿಸಿ ತೋಟದ ಮನೆನ ಸ್ವಾಧೀನ ಪಡಿಸ್ಕೊಂಡ ನಿನ್ಗೆ ಹಳ್ಳಿ ಮನೆ ಚಿಂತೆನಾ? ಹಾಗಾದ್ರೆ ಹಳ್ಳಿ ಮನೆ ಬಗ್ಗೆ ಮಾತಾಡೋ ಅಧಿಕಾರ ನನ್ಗಿಲ್ವಾ? ಇಲ್ಲ, ಇದು ನನ್ನ ಮನೆ. ನಾನು ಹಳ್ಳಿ ಮನೆನ ಕೆಡವುತ್ತೀನಿ, ಇಲ್ಲ ಮಾರ್ತೀನಿ. ಹತ್ತೂರಿಗೆ ಗತ್ತು ತಂದು ಕೊಟ್ಟ ಗುತ್ತಿನ ಮನೆ. ಅಣ್ಣ, ನೀನೇ ಯಾಕೋ ದುಡುತ್ತಾ ಇದೀಯ? ಇನ್ನೊಮ್ಮೆ ಯೋಚನೆ ಮಾಡು. ರುದ್ರ, ಚೆನ್ನಾಗಿ ಯೋಚನೆ ಮಾಡಿಯೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ರುದ್ರ, ಬಾರಿಗೆ ಕುಡ್ದು ಹೋಗು. ನಮಸ್ಕಾರ ಶಾಸ್ತ್ರಿಗಳೇ, ಏನ್ ಸಮಾಚಾರ? ಶುಭ ಕಾರ್ಯಗಳೆಲ್ಲ ಮುಗೀತಾ? ಏನು ಹೇಳಿ ವೆಂಕ, ಈಗ ಮಳೆಗಾಲ ಅಲ್ವಾ, ಒಳ್ಳೆ ಮುಹೂರ್ತಾನೇ ಇಲ್ಲ, ಹಾಗಾಗಿ ಕೆಲಸನೂ ಕಡಿಮೆ ಮಾರಾಯ. ಇವತ್ತು ಒಳ್ಳೆ ದಿನ ಅಲ್ವಾ ಶಾಸ್ತ್ರಿಗಳೇ? ಇವತ್ತು ಬೆಳಿಗ್ಗೆ ಬಲಗಡೆಯಿಂದ ಎದ್ದು ಹೊರಟ ಗಳಿಗೆನೆ ಚೆನ್ನಾಗಿಲ್ಲ, ಕೆಲಸನೇ ಆಗ್ತಾ ಇಲ್ಲ. ಶಾಸ್ತ್ರಿಗಳೇ, ನೀವು ಎಡಗಡೆಯಿಂದ ಹೇಳ್ಬೇಕಿತ್ತು.
ನೀವು ಹೊರಡುವಾಗ ಪಂಚಾಂಗ ನೋಡ್ಕೊಂಡು ಹೊರಡ್ಲಿಲ್ವೇ? ತುಂಬಾ ಸುಸ್ತಾಗೋಯ್ತು ಕಣಯ್ಯ. ಶಾಸ್ತ್ರಿಗಳೇ, ಊರಿಂದ ನಡ್ಕೊಂಡೇ ಬಂದ್ರ? ಹೌದು, ಮತ್ತೆ ಗದ್ದೆ ಹುಣಿ ದಾಟಿ ಬರೋಕೆ ಸಾಕಾಯ್ತು. ಬಸ್ ಸಿಗ್ಲಿಲ್ವಾ? ಬಸ್ನಲ್ಲಿ ಯಾರು ಬರ್ತಾರೆ? ಆ ಕಂಡಕ್ಟ್ರಿಗೆ ಮಡಿ ಇಲ್ಲ, ಮೈಲಿಗೆ ಇಲ್ಲ. ಎಂಜಿಲ್ ಹಾಕಿ ಟಿಕೆಟ್ ಹರಿದು ಕೊಡ್ತಾನೆ. ಅದಕ್ಕೆ ನಡ್ಕೊಂಡೇ ಬಂದೆ. ನಿಮ್ಮ ಕಾಲ್ ಗಟ್ಟಿದೆ. ಏನಂದೆ? ಏನಿಲ್ಲ, ತುಂಬಾ ಹಣ ಉಳಿಸ್ಬಿಟ್ರಿ ಶಾಸ್ತ್ರಿಗಳೇ. ನಿಂತರ ಆದ್ರೆ ಊರೇ ಉಳಿಯಲ್ಲ. ಅಂದಹಾಗೆ ಗೌಡ್ರೆಲ್ಲ ಹೋಗಿದ್ದಾರೆ, ಕಾಣಿಸ್ತಾನೆ ಇಲ್ಲ. ನಾಗಮನಕ್ಕೆ ತನು ಹಾಕ್ಲಿಕ್ಕೆ ಹೋಗಿದ್ದಾರೆ, ಇನ್ನೇನು ಬಂದೇ ಬಿಡ್ತಾರೆ. ಶಾಸ್ತ್ರಿಗಳೇ, ನೀವು ಕೂತ್ಕೊಳ್ಳಿ. ಬಂದೇ ಬಿಟ್ರಲ್ಲ. ಓಹೋ ಏನ್ ಶಾಸ್ತ್ರಿಗಳೇ, ಬಹಳ ಅಪರೂಪದಲ್ಲಿ ಇಲ್ಲಿ ದಯಮಾಡಿಸಿದ್ರಲ್ಲ. ಅಪರೂಪ ಏನ್ ಗೌಡ್ರೆ, ನಿಮ್ಮನ್ನೇ ಮಾತಾಡ್ಸೋಣ ಅಂತ ಬಂದೆ. ಹಾಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಹೋಗಿ ಬರಬೇಕು. ವೆಂಕ, ಶಾಸ್ತ್ರಿಗಳಿಗೆ ಎಳ್ನೀರು ತಂದ್ಕೊಂಡು ಹೋಗು. ಆಯ್ತು. ಏನ್ ಶಾಸ್ತ್ರಿಗಳೇ, ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ನಮ್ಮನೆ ವಿಷಯ ಬಿಡಿ ಗೌಡ್ರೆ, ಹಳ್ಳಿ ಮನೆ ವಿಷಯ ಜನರಾಡ್ಕೊಳ್ಳೋದು ಕೇಳ್ದೆ. ಹಿರಿಯರ ಉಡುಗೊರೆನ ಕಳ್ಕೊಳ್ಳೋದು ಸರಿಯಲ್ಲ. ಅದು ಅಲ್ಲದೆ ಇದು ದೈವದ ಮನೆ. ಏನ್ ಮಾಡ್ಲಿ ಶಾಸ್ತ್ರಿಗಳೇ, ನನಗೂ ಇಷ್ಟ ಇಲ್ಲ. ಆದ್ರೆ ನನ್ನ ಮಗ ಹಠ ಮಾಡ್ತಾ ಇದ್ದಾನೆ. ಹಾಗಲ್ಲ ಗೌಡ್ರೆ, ಈ ಮನೇಲಿರೋ ಒಂದು ಸಣ್ಣ ವಸ್ತುನ ಆಚೀಚೆ ಮಾಡಿದ್ರು ಇಲ್ಲಿರೋರಿಗೆ ಕಷ್ಟ. ಅಂಥದ್ರಲ್ಲಿ ಹಳ್ಳಿ ಮನೆಯನ್ನ ಕೆಡವಿದ್ರೆ ಬಹಳ ಗಂಡಾಂತರವಾಗುತ್ತೆ. ನಿಮ್ಮ ಮಗನ್ಗೆ ಏನಾದ್ರೂ ಮಾಡಿ ಸಮಾಧಾನ ಮಾಡಿ ಅವನನ್ನ ಆದಷ್ಟು ಬೇಗ ಪಟ್ಟಣಕ್ಕೆ ಕಳಿಸಿಬಿಡಿ. ನಾನೇ ಅವನ ಜೊತೆ ಮಾತಾಡ್ಲಾ? ಅಯ್ಯೋ ಬೇಡ ಶಾಸ್ತ್ರಿಗಳೇ, ಹಾಗೇನೂ ಬೇಡ. ಅವನು ತುಂಬಾ ಹಠಮಾರಿ. ನಾನೇ ಮಾತಾಡ್ತೇನೆ. ಸರಿ ಗೌಡ್ರೆ, ನಾನಿನ್ನು ಬರ್ತೀನಿ. ದೇವಸ್ಥಾನದ ಕಡೆ ಹೋಗ್ಬೇಕು. ಆಯ್ತು ಶಾಸ್ತ್ರಿಗಳೇ, ಹೋಗ್ಬನ್ನಿ. ಗೌಡ್ರೆ, ನಾನು ಹೀಗೆ ಹೇಳ್ತೀನಿ ಅಂತ ನೀವು ಬೇಸರ ಮಾಡಬೇಡಿ. ಹಳ್ಳಿ ಮನೆಯನ್ನು ಕೆಡವಿದ್ರೆ 2 ಜೀವ ಹಾನಿಯಾಗುತ್ತೆ ಅಂತ ನಾನು ಪ್ರಶ್ನೆ ಇಟ್ಟಾಗ ತಿಳಿಯಿತು. ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ಮಿಕ್ಕಿದ್ದು ನಿಮ್ಮ ಇಷ್ಟ. ಶಾಸ್ತ್ರಿಗಳೇ, ಹೊರಟೋಗಿಲ್ಲಿಂದ. ಏನಾಯ್ತು ನಿಮ್ಗೆ? ಅಪ್ಪ, ಯಾರು ಪ್ರಾಣ ತೆಗಿಲಿಕ್ಕೆ ಇಲ್ಲಿ ಬಂದಿದ್ಯಾ ನೀನು? ಒಂದು ಕ್ಷಣ ಕೂಡ ಈ ಹಳ್ಳಿ ಮನೇಲಿ ಇರ್ಬೇಡ ನೀನು. ಪೂರ್ಣಸಿಂಗ ಏನ್ ಮಾಡಿದ? ಅವನು ಯಾಕೆ ಹೊರಗೆ ದುಡ್ತಿದ್ದೀರಾ? ಹಳ್ಳಿ ಮನೆ ಕೆಡವುತ್ತಾನಂತೆ, ಅರಮನೆ ಕಟ್ತಾನಂತೆ. ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಾಗ ಅರಮನೆ ಯಾಕೆ? ಏನ್ ತಿಳ್ಕೊಂಡಿಲ್ಲ ನೀನು? ನನಗೆ ಸವಾಲು ಹಾಕ್ತಾನೆ. ಓ ದೇವ್ರೆ, ಎಂಥ ಮಗನನ್ನು ಕೊಟ್ಟಿದ್ಯಾ ನನ್ಗೆ? ಅಪ್ಪ, ಒಂದು ಶಬ್ದ ಮಾತಾಡೋಣ ನೀನು. ಅಪ್ಪ ಅಂತ ಅಪ್ಪ ಯಾರೋ ನೀನಪ್ಪ? ಯಾಕ್ರಿ ಏನೆಲ್ಲ ಮಾತಾಡ್ತಿದ್ದೀರಾ? ಈಗ ಹಳ್ಳಿ ಮನೆನ ಕೆಡವಿಬಿಟ್ನ ಅವನು. ಕೆಡವಲಿ ಮಾರೈತಿ, ಈ ಹಳ್ಳಿ ಮನೆನ ಏನ್ ಬೇಕಾದ್ರೂ ಮಾಡ್ಲಿ. ಹಾಗೆ ನಮ್ಮಿಬ್ರು ಪ್ರಾಣನೂ ತೆಗಿಲಿ. ಅಪ್ಪ ಸಾಕಪ್ಪ, ಇಲ್ಲ, ನಿಮ್ಮಿಬ್ಬರ ಮನಸ್ಸಿಗೆ ಇಷ್ಟೊಂದು ನೋವು ಕೊಟ್ಟು ಈ ಹಳ್ಳಿ ಮನೆಯನ್ನು ನಾನು ಕೆಡೋದಿಲ್ಲ. ನೀವಿಬ್ರು 100 ಕಾಲ ಬಾಳ್ಬೇಕಪ್ಪ. ಅಮ್ಮ, ತಿಳಿದೆ ನಾನು ತಪ್ಪು ಮಾಡಿಬಿಟ್ಟೆ. ಈ ಹಳ್ಳಿ ಮನೆನೇ ನಿಮ್ಗೆ ಅರಮನೆ ಆಗಿರುವಾಗ ನಾನು ಎಷ್ಟು ಚಂದದ ಮನೆ ಕಟ್ಟಿದ್ರು ನಿಮ್ಗೆ ಅದರಲ್ಲಿ ಸುಖವಾಗಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲಮ್ಮ. ಈ ಹಳ್ಳಿ ಮನೆಯಲ್ಲಿ ನಿಜವಾಗ್ಲೂ ಶಕ್ತಿ ಇದೆ. ನೀವಿಬ್ರು ನನ್ನ ಕಣ್ತಿರಿಸಿಬಿಟ್ರಿ. ನಾನು ಈ ಹಳ್ಳಿ ಮನೆ ಕೆಡೋ ವಿಚಾರನ ಬಿಟ್ಬಿಟ್ಟೆ. ಅಪ್ಪ, ಅಮ್ಮ, ನಾನಿನ್ನು ಬರ್ತೇನೆ. ಪೂರ್ಣ, ನಿಂತ್ಕೋ. ಸಿಟ್ನಲ್ಲಿ ಏನೇನೋ ಹೇಳ್ಬಿಟ್ಟೆ. ಬಾರೋ, ಒಳಗ್ ಬಾ. ಪೂರ್ಣ, ಬಾರೋ. ಅಮ್ಮ, ಹೇಗೋ ನಾಳೆನೇ ಹೊರಡ್ಬೇಕಂತೇಳಿದ್ದೆ. ಒಂದಿನ ಮೊದಲೇ ಹೊರಟೆ ಅಷ್ಟೇ. ನನ್ನ ನಿರ್ಧಾರ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಪೂರ್ಣ, ಹಳ್ಳಿ ಮನೆ ವಿಷಯದಲ್ಲಿ ನಾನು ನೀನು ಯಾರೂ ಕೂಡ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಹಾಗಿಲ್ಲ. ಎಲ್ಲ ದೈವದ ಇಚ್ಛೆ ಪ್ರಕಾರ ನಡೆಯುತ್ತೆ. ಶತಮಾನಗಳ ಕಾಲ ಬಾಳಿದ ಈ ಮನೆ ಎಂದು ಹಾಳಾಗಲ್ಲ. ಇನ್ನೊಂದು ಶತಮಾನಕ್ಕೂ ಈ ಹಳ್ಳಿ ಮನೆ ಬೆಳಕಾಗಿರ್ಲಿ. ನಾನಿನ್ನು ಹೊರಡ್ಬೇಕು. ಪೂರ್ಣ, ಈ ಹಳ್ಳಿ ಮನೆಯನ್ನು ಮರಿಬೇಡ, ಅಪ್ಪ ಅಮ್ಮನ್ನು ಮರಿಬೇಡ. ಆಗಾಗ ಬರ್ತಾ ಇರಪ್ಪ. ನಿನ್ನ ಮದ್ವೆನು ಈ ಹಳ್ಳಿ ಮನೇಲೇ ಆಗ್ಬೇಕು.
ದನಿ, ಊರು ಬಿಟ್ಟು ಓಡಿ ಹೋದ ನನ್ನ ಮಗ ಸಿಕ್ಕಿಬಿಟ್ಟ. ಶಂಭು ಪತ್ರ ಬರ್ತಿದ್ದಾನೆ. ಅವನಿಗೆ ಬೊಂಬೈಯಲ್ಲಿ ಕೆಲಸ ಸಿಕ್ಕಿದಂತೆ. ನಿನ್ಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರೋದಿಲ್ವಲ್ಲ ಚೋಮ? ಹೌದು, ಅವನೇ ಬರೆದ ಪತ್ರ ಅಂತ ನಿನ್ನೆ ತಿಳಿತು. ಅಂಚೆ ಅಣ್ಣ ಓದಿ ಹೇಳಿದ ಅಮ್ಮ ಅವರೇ. ಶಂಭು ಬೊಂಬೈಯಲ್ಲಿ ರಾತ್ರಿ ಶಾಲೆ ಹೋಗ್ತಾ ಇದ್ದಾನಂತೆ. ಅವ ಇನ್ನು ಅಲ್ಲೇ ಕೆಲಸ ಮಾಡ್ತಾನಂತೆ. ಹಾಗಾದ್ರೆ ಹಳ್ಳಿ ಮನೆಯಲ್ಲಿ ಕೋಲ ಕಟ್ಟುವ ಕನಸೇನಾಯ್ತ ಒಂದು? ದನಿ, ನನ್ನ ಕಾಲದ ಬಳಿಕ ಹಳ್ಳಿ ಮನೆ ಕೋಲ ಕಟ್ಟುವುದು ಯಾರು ಅಂತ ಚಿಂತೆಯಾಗಿದೆ. ಚೋಮ, ಕಾಲ ಕಳೆದು ಹೋದ್ರು, ಮೇಳ ಮುರಿದು ಹೋದ್ರು, ನನ್ನ ಪ್ರಾಣ ಇರೋವರೆಗೂ ಹಳ್ಳಿ ಮನೆ ನೇಮ ನಡೆದೇ ನಡೆಯುತ್ತೆ. ಎಲ್ಲ ದೈವದ ಇಚ್ಛೆ. ಪೂರ್ಣ, ನಿಂತ್ಕೊಳ್ಳು. ಚಿಕ್ಕಪ್ಪ, ಏನು ಬೆಂಗಳೂರು ಹೊರಟಿಯಾ? ನಮ್ಮನ್ನೆಲ್ಲ ಮರ್ತು ಬಿಟ್ಟಿಯಲ್ಲ. ತೋಟದ ಮನೆ ಕಡೆ ತಲೆನೇ ಹಾಕಿಲ್ಲ. ಏನೋ ನಮ್ಮೇಲೆ ಬೇಸರನ? ಇಲ್ಲ ಚಿಕ್ಕಪ್ಪ, ಹಾಗೇನಿಲ್ಲ. ಅಲ್ಲ, ಹಳ್ಳಿ ಮನೆ ಕೆಡವಿ ಹೊಸ ಮನೆ ಕಟ್ಟಿಸ್ತಾ ಇದೆಯಂತೆ? ಇಲ್ಲ ಚಿಕ್ಕಪ್ಪ, ಹಳ್ಳಿ ಮನೆ ಕೆಡೋ ಪ್ರಮೇಯನೇ ಇಲ್ಲ. ಇದೇನು, ಇವನು ಬೇರೆನೇ ಮಾತಾಡ್ತಾ ಇದ್ದಾನಲ್ಲ. ಪೂರ್ಣ, ಯಾಕೆ ಹಳೆ ಮನೆಯನ್ನು ತೆಗೆದು ಹೊಸ ಮನೆ ಕಟ್ಟಿದ್ರೆ ಒಳ್ಳೇದಲ್ವೇ? ಅಲ್ಲ, ಹಳೆ ಮನೆಗೆ ಒಂದು ಸಿಮೆಂಟಿನ ಆಧಾರ ಸಿಕ್ಕಿದ್ರೆ ತುಂಬಾ ಒಳ್ಳೇದಿತ್ತು. ನನಗೂ ಅದೇ ಆಲೋಚನೆ ಇತ್ತು ಚಿಕ್ಕಪ್ಪ. ಆದ್ರೆ ಅಪ್ಪ ಅಮ್ಮಂಗೆ ಹೊಸ ಮನೇಲಿ ಇರೋಕೆ ಇಷ್ಟ ಇಲ್ಲ. ಎಷ್ಟಂದ್ರು ಪೂರ್ವಿಕರ ಮನೆ ಅಲ್ವೇ? ಪೂರ್ಣ, ನಿಂಗೆ ಗೊತ್ತಿಲ್ಲ, ಹಳ್ಳಿ ಮನೆಯನ್ನ ಕೆಡುವುದಕ್ಕೆ ನಿನ್ನ ಅಪ್ಪ ವಿರೋಧಿಸಲು ಕಾರಣನೇ ಬೇರೆ ಇದೆ. ಹಳ್ಳಿ ಮನೆಯಲ್ಲಿ ಕೊಲೆ ನಡೆದಿದೆ. ಏನ್ ಹೇಳ್ತಿದ್ದೀರಾ ಚಿಕ್ಕಪ್ಪ? ಹಳ್ಳಿ ಮನೆಯನ್ನ ಭಾಗ ಮಾಡ್ಬೇಕಂತ ನಮ್ ತಾಯಿಯ ಮೇಲೆ ಹಠ ಹಿಡಿತಿದ್ದ ನಿನ್ನ ಅಪ್ಪ. ಆಕೆ ಒಪ್ಪದಿದ್ದಾಗ ಆಕೆನ ಕತ್ತರಿಸಿ ಸಾಯಿಸಿದ. ಏನ್ ಹೇಳ್ತಿದ್ದೆ ಚಿಕ್ಕಪ್ಪ? ನಮ್ಮಪ್ಪ ನಮ್ಮ ಅಜ್ಜಿನ ಕೊಲೆ ಮಾಡಿದ್ದಾರ? ಇಲ್ಲ, ನಾನಿದ್ದನ್ನ ನಂಬೋದಿಲ್ಲ. ಪೂರ್ಣ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ನಮ್ ತಾಯಿನ ಕೊಲೆ ಮಾಡಿ ಕೆರೆಗೆ ಬಿಸಾಡಿ ಕೊನೆಗೆ ಆತ್ಮಹತ್ಯೆ ಅಂತ ಸುದ್ದಿ ನಡೆಸಿದ ನಮ್ಮ ಅಣ್ಣ. ಆ ನಲಿಕೆ ಚೋಮನು ಸಹ ಅವನೊಟ್ಟಿಗೆ ಸೇರಿಕೊಂಡಿದ್ದಾನೆ. ಅದಕ್ಕೆ ಹಳ್ಳಿ ಮನೆ ನೇಮದಲ್ಲಿ ಅವನೇ ಕುಣಿಬೇಕಂತ ನಮ್ಮ ಅಣ್ಣ ಹಠ ಹಿಡಿತಾ ಇದ್ದಾನೆ. ಮಾಡಿದ ಪಾಪನ ಮುಚ್ಚಿಡೋಕೆ ದುಡಿ ಬಡಿಯುವ ಚೋಮನ ನುಡಿಗೆ ಕಡಿವಾಣ ಹಾಕಿದ್ದಾನೆ ನಿನ್ನಪ್ಪ. ಚಿಕ್ಕಪ್ಪ, ಏನಿದೆಲ್ಲ? ನಂಗೇನು ನಂಬೋಕೆ ಆಗ್ತಾ ಇಲ್ಲ. ನಮ್ಮಿದ್ರೆ ನಂಬು, ಬಿಟ್ಟೆ ಬಿಡು. ಹಳ್ಳಿ ಮನೆ ವಿಚಾರ ಕಟ್ಕೊಂಡು ನನ್ಗೇನಾಗ್ಬೇಕು? ಚೋಮ, ಸಾಕು ನಿಲ್ಸಿ ನಿನ್ನ ದುಡಿಯನ್ನ. ದೈವಗಳ ಹೆಸರು ಹೇಳ್ಕೊಂಡು ಎಷ್ಟು ದಿನ ಅಂತ ಮಾಡಿದ ಪಾಪಗಳನ್ನ ಮುಚ್ಚಿಡೋದಕ್ಕೆ ಸಾಧ್ಯ? ದನಿ, ಏನ್ ಹೇಳ್ತಿದ್ದೀರಾ? ಚೋಮ, ಸತ್ಯ ಹೇಳು. ನಮ್ಮ ಅಜ್ಜಿ ಹಳ್ಳಿ ಮನೆ ಯಜಮಾಂತಿ ಆತ್ಮಹತ್ಯೆ ಮಾಡಿಕೊಂಡ್ಲ? ಚಿಕ್ಕದನಿ, ಅದೊಂದು ಬಹಳ ಹಿಂದಿನ ಕತೆ. ಆತ್ಮಹತ್ಯೆ ಮಾಡಿಕೊಂಡ್ರಂತ ಇಡೀ ಹಳ್ಳಿಗೆ ಗೊತ್ತು. ಅದು ನಮ್ಮಪ್ಪ ಹೇಳಿದ ಕಟ್ಟುಕತೆ. ನೀವೆಲ್ಲ ಸೇರ್ಕೊಂಡು ನಮ್ಮ ಅಜ್ಜಿನ ಹಳ್ಳಿ ಮನೆಯಲ್ಲಿ ಕತ್ತು ಸಿಕ್ಕಿ ಕೊಲೆ ಮಾಡಿದ್ದೀರಾ? ಇಲ್ಲ, ಸಾಧ್ಯ ಇಲ್ಲ. ಅವರು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ನೀವೆಲ್ಲ ನೋಡಿದ್ದು ನಮ್ಮಪ್ಪ ಕತ್ತು ಸಿಕ್ಕಿ ಕೊಲೆ ಮಾಡಿದ್ದನ್ನ. ನನ್ನ ಅಜ್ಜಿ ಕೊಲೆಯನ್ನ ನೀವೆಲ್ಲ ಸೇರಿ ಮುಚ್ಚಿಟ್ಟಿದ್ದೀರಾ. ನನ್ನ ಚಿಕ್ಕಪ್ಪ ಎಲ್ಲ ವಿಷಯ ಹೇಳಿದ್ರು. ಚಿಕ್ಕದಣಿ, ಅಲ್ಲಿ ಮನೆ ದೈವದಾಣಿಗೂ ದಣಿಯವರದಿದ್ರಲ್ಲಿ ಏನು ತಪ್ಪಿಲ್ಲ. ಸುಮ್ಮನೆ ರುದ್ರೇಗೌಡರ ಮಾತು ಕೇಳಿ ಅವರ ಮೇಲೆ ಅಪವಾದ ಹಾಕ್ಬೇಡಿ. ನಿಮ್ಮ ಚಿಕ್ಕಪ್ಪ ರುದ್ರೇಗೌಡರ ಕಿರುಕುಳ ತಾಳಲಾರದೆ ಬಂಗಾರದಂತ ತಾಯಿ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು, ತಾಯಿ ಜೀವದಲ್ಲಿರುವಾಗಲೇ ಆಸ್ತಿ ಪಾಲ್ ಮಾಡ್ಬೇಕಂತ ಹಠ ಹಿಡ್ದದ್ದು ನಿಮ್ಮ ಚಿಕ್ಕಪ್ಪ ರುದ್ರೇಗೌಡ. ಚೋಮ, ನಿನ್ ಮಾತು ಸತ್ಯನಾ? ನನ್ ಮಗ ಶಂಭುನಾಣಿಗೂ ಸತ್ಯ. ಹಳ್ಳಿ ಮನೆಯನ್ನ ನಿಮ್ ತಂದೆ ಹೆಸರಿಗೆ ಬರ್ದದಕ್ಕೆ
ಆ ರುದ್ರೇಗೌಡ ಈವರೆಗೂ ಕೆಂಡ ಕಾರ್ತಿದ್ದಾನೆ. ತೋಟದ ಮನೆನ ಸ್ವಾಧೀನಪಡಿಸಿ ಅದು ಅಲ್ಲದೆ ಹಳ್ಳಿ ಮನೆನ ತನ್ನ ಹೆಸರಿಗೆ ಬರೆದು ಕೊಡು ಅಂತ ಪೀಡಿಸ್ತಿದ್ದವರು ಆ ರುದ್ರೇಗೌಡ. ಚೋಮ ಏನ್ ಹೇಳ್ತಿದ್ಯಾ? ಚಿತ್ರಹಿಂಸೆ ತಾಳ್ಲಾರದೆ ಅಮ್ಮವರು ದೇವರ ಪಾದ ಸೇರಿಬಿಟ್ಟು. ಚಿಕ್ಕದನಿ, ನೀವು ಹೇಳ್ತಿದ್ರಲ್ಲ ಹಳೆ ಮನೆಯನ್ನ ಕೆಡವಿ ಹೊಸ ಮನೆ ಕಟ್ಟಬೇಕು ಅಂತ. ದನಿಯವರು ಇದೇ ವಿಷಯಕ್ಕೆ ವಿರೋಧ ಮಾಡ್ತಿದ್ರು. ರುದ್ರೇಗೌಡರಿಂದ ಅನುಭವಿಸಿದ ಹಿಂಸೆಯನ್ನ ತನ್ನ ಮಗ ಅನುಭವಿಸಬಾರ್ದು, ಅವ್ರ ಕಡೆಯವರು ತನ್ನ ಮಗನ್ಗೇನಾದ್ರೂ ಮಾಡ್ತಾರಂತ ಭಯದಿಂದಲೇ ಹಳ್ಳಿ ಮನೆಯನ್ನು ಮುಟ್ಟೋಕೆ ಬಿಟ್ಟಿಲ್ಲ. ಚೋಮ, ನೀನ್ ನನ್ನ ಕಣ್ತೆರೆಸಿದೆ. ಈ ಹಳ್ಳಿಲಿ ನಡೆದ ಒಂದು ವಿಚಾರನೂ ನನಗೆ ತಿಳಿಲಿಲ್ಲ. ಹೌದು, ನೀವು ನಿಮ್ಮಷ್ಟಕ್ಕೆ ಪಟ್ಟಣದಲ್ಲಿದ್ರಿ. ದನಿ ಮತ್ತೆ ಅಮ್ಮವರು ಕ್ಷಣ ಕ್ಷಣಕ್ಕೂ ಆತಂಕದಲ್ಲಿ ಜೀವಿಸ್ತಿದ್ರು. ಚಿಕ್ಕದನಿ, ಇನ್ನಾದ್ರೂ ಹಳ್ಳಿ ಮನೆ ಕೆಡವ ವಿಚಾರ ಬಿಟ್ಟು ಬಿಡಿ. ಚೋಮ, ಹಳ್ಳಿ ಮನೆ ಕೆಡೋ ವಿಚಾರನ ನಾನು ಮರ್ತು ಬಿಟ್ಟೆ. ಇನ್ ಯಾವತ್ತೂ ಹಳ್ಳಿ ಮನೆ ತಂಟೆಗೆ ನಾನು ಬರೋದಿಲ್ಲ. ಸಂಪ್ರದಾಯವು ಅಡಗಿದೆ. ಅಚ್ಚ ಹಸುರ ಬನಸಿರಿಯಲ್ಲಿ ಭತ್ತ ತೆನೆಯ ಐಸಿರಿಯಲ್ಲಿ, ಅಚ್ಚ ಹಸುರ ಬನಸಿರಿಯಲ್ಲಿ ಭತ್ತ ತೆನೆಯ ಐಸಿರಿಯಲ್ಲಿ, ಶತಮಾನದಿ ತುಂಬಿದ ಮನೆಯಲ್ಲಿ ಬೆಳಕು ಆರದಿರಲಿ, ಬೆಳಕು ಆರದಿರಲಿ, ಬೆಳಕು ಆರದಿರಲಿ, ಬೆಳಕು ಆರದಿರಲಿ, ಬೆಳಕು ಆರದಿರಲಿ. ತುಂಬಲಿ ತುಳುಕಲಿ ಸೌಭಾಗ್ಯಾಸಿರಿ, ನವಯುಗದಲ್ಲೂ ಮೆರೆದಿದೆ ಇತಿಹಾಸದ ಗರಿ. ನಸುಕಿನಲಿ ಮುಸುಕಿನಲಿ ಕಂಗೊಳಿಸುವುದು ಹಳ್ಳಿ ಮನೆ, 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 ಹಳ್ಳಿ ಮನೆ. ವಿಜಯ ಸೋಲಾರ್ ಕರಾವಳಿಯ ಏಕೈಕ ಸೋಲಾರ್ ಉಪಕರಣಗಳ ಉತ್ಪಾದನಾ ಸಂಸ್ಥೆ. ISI ISO ಮಾನ್ಯತೆ ಪಡೆದ ವಿಜಯ ಸೋಲಾರ್ ರಾಜ್ಯಾದ್ಯಂತ ವಿತರಕರನ್ನು ಹೊಂದಿದೆ. ಗೋಬರ್ ಗ್ಯಾಸ್ ಉತ್ಪಾದನೆಗೆ ಮನೆ ಮಾತಾದ ವಿಜಯ ಇಂಡಸ್ಟ್ರೀಸ್ನಲ್ಲಿ ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಗೃಹದೀಪ, ಸೋಲಾರ್ ಕುಕ್ಕರ್, 7 ವರ್ಷಗಳ ಗ್ಯಾರಂಟಿಯೊಂದಿಗೆ ಉತ್ಕೃಷ್ಟ ಗುಣಮಟ್ಟದ ಸೋಲಾರ್ ಉಪಕರಣಗಳು ಲಭ್ಯ. ವಿದ್ಯುತ್ ಬಿಲ್ನಲ್ಲಿ ಪ್ರತಿ ಯೂನಿಟ್ಗೆ 35 ಪೈಸೆಗಳ ರಿಯಾಯಿತಿ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ 5% ಬಡ್ಡಿ ದರದಲ್ಲಿ ಸೋಲಾರ್ ಉತ್ಪನ್ನಗಳಿಗೆ ಸಾಲ ಸೌಲಭ್ಯ. ನಿಮ್ಮ ಮನೆ ಮನ ಬೆಳಗಿಸಲು ವಿಜಯ ಸೋಲಾರ್. ಹಿಂದೆ ಸಂಪರ್ಕಿಸಿ ವಿಜಯ ಇಂಡಸ್ಟ್ರೀಸ್ ಅಂಡ್ ವಿಜಯ ಸೋಲಾರ್ ಸಿಸ್ಟಮ್ಸ್, NH 17 ಕಟ್ಪಾಡಿ. ಫೋನ್ 255727, ಸೆಲ್ 9448377327.
ಪ್ರಿಯಾ ವಿಡಿಯೋ, ಇಲ್ಲಿ ನಿಮ್ಮ ನೆನಪುಗಳು ನಿತ್ಯ ನೂತನ. ಪ್ರಿಯಾ ವಿಡಿಯೋ